ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಶೈಕ್ಷಣಿಕ ಅಧಪತನ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಈ ಒಂದು ವಿಷಯವನ್ನು ಇವತ್ತಿನ ದಿನ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ಅಂತಂದರೆ, ಇಡೀ ಭಾರತದಲ್ಲಿ ನೋಡ್ತಾ ಹೋದರೆ ಇಡೀ ವಿಶ್ವಗುರು ಆಗುವಂಥ ಒಂದು ಸನ್ನಾಹದಲ್ಲಿರ್ತಕ್ಕಂಥ ಒಂದು ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದಾಗ, ಅದರ ಪಠ್ಯಕ್ರಮಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗಳಲ್ಲಿ ನೋವಾಗುತ್ತೆ. ಯಾಕೆಂತಂದರೆ ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣಗಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದ್ದೇವೇನೋ ಅನ್ನುವಂಥ ಒಂದು ಪ್ರಶ್ನೆಗಳು ಉದ್ಭವವಾಗುತ್ತೆ. ಇನ್ನು ಅದೇ ರೀತಿಯಲ್ಲಿ ಎಲ್ಲ ಒಂದು ಶಿಕ್ಷಣ ವ್ಯವಸ್ಥೆಗಳು ಕೂಡ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗಿರೋದನ್ನು ನೋಡಿದ್ರೆ ಖಂಡಿತವಾಗ್ಲೂ ಕೂಡ ದುಃಖ ಆಗುತ್ತೆ. ಯಾಕೆ ಈ ರೀತಿ ಎಲ್ಲರೂ ಕೂಡ ಉದ್ಯೋಗದ ಹಿಂದೆ ಶಿಕ್ಷಣವನ್ನು ಇಟ್ಕೊಂಡು ನೋಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಯಾಕೆ ತಮ್ಮ ಒಂದು ನೈತಿಕತೆಯನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ, ನೈತಿಕತೆಯನ್ನು ಬೆಳೆಸ್ಕೊಳ್ಳುವ ನಿಟ್ಟಿನಲ್ಲಿ, ಸಮಾಜದಲ್ಲಿರ್ತಕ್ಕಂಥ ಒಂದು ಅಂಕು ಡೊಂಕುಗಳನ್ನು ತಿದ್ದುವಂಥ ನಿಟ್ಟಿನಲ್ಲಿ ಯಾಕೆ ಶಿಕ್ಷಣವನ್ನು ರೂಪಿಸ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಇದೇ ಸಂದರ್ಭದಲ್ಲಿ ಹುಟ್ಟುಕೊಳ್ಳುತ್ತೆ. ಹೀಗೆ ಸಾಕಷ್ಟು ಪ್ರಶ್ನೆಗಳೊಂದಿಗೆ ಇವತ್ತಿನ ದಿನ ಉತ್ತರವನ್ನು ಹುಡುಕೋದಕ್ಕೋಸ್ಕರ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನನ್ನ ಜೊತೆ ಸಮರ್ಥ ಅತಿಥಿಗಣ್ಯರಿದ್ದಾರೆ. ಈ ಒಂದು ಶಿಕ್ಷಣ ಕ್ಷೇತ್ರದ ವಿಚಾರವಾಗಿ, ಅದೇ ರೀತಿಯಲ್ಲಿ ಸರ್ಕಾರಗಳು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರವಾಗಿ, ಇನ್ನು ಅದೇ ರೀತಿಯಲ್ಲಿ ಶಿಕ್ಷಕರು ಯಾವ ರೀತಿಯಲ್ಲಿ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನುವಂಥ ಒಂದು ವಿಚಾರವಾಗಿ, ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಇವತ್ತಿನ ದಿನ ಚರ್ಚೆ ಮುಂದುವರಿತಾ ಹೋಗುತ್ತೆ. ನನ್ನ ಜೊತೆ ಇರ್ತಕ್ಕಂಥ ಅತಿಥಿಗಳು ವಸಂತ ಪಡಿಯಾರ್, ಸಾಮಾಜಿಕ ಚಿಂತಕರು. ಅವರ ಜೊತೆ ನಾನು ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು, ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಇವತ್ತಿನ ದಿನ ಸ್ವೀಕರಿಸ್ತೇನೆ. ಮೊದಲಿಗೆ ವಸಂತ ಪಡಿಯಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇಂದಿನ ಶಿಕ್ಷಣದ ವಿಚಾರವನ್ನು ನೋಡ್ತಾ ಹೋದರೆ ಬಹುಶಃ ಎಲ್ಲೋ ಒಂದು ಕಡೆಗಳಲ್ಲಿ ದುಃಖ ಆಗುತ್ತೆ ಅಂತ. ಈ ಕುರಿತಾಗಿ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಸರ್ಕಾರ ಅಥವಾ ಸರ್ಕಾರದ ಧ್ಯೇಯದಲ್ಲಿ ಅದು ಇಟ್ಕೊಂಡಿದ್ದೇವೆ, ಮೂಲಭೂತ ಹಕ್ಕು ಅಂತ. ಮೂಲಭೂತ ಹಕ್ಕು ಪುಸ್ತಕದಲ್ಲಿಯೋ ಅಥವಾ ಇದರಲ್ಲಿಯೋ ಮಾತ್ರ ಇದ್ದರೆ ಸಾಕಾಗೋದಿಲ್ಲ. ಅದು ನಿಜವಾಗಿ ಅದರದ್ದು ಇಂಪ್ಲಿಮೆಂಟೇಷನ್ ಆದಮೇಲೆ ಅದು ಇದಾಗೋದು. ಖಂಡಿತ ಖಂಡಿತ. ಅದೇನಾಗುತ್ತೆ ಅಂದರೆ, ಇವತ್ತಿನ ಶಿಕ್ಷಣ ಪದ್ಧತಿ ಯಾವ ರೀತಿ ಇದೆ ಅಂತ ಹೇಳಿದರೆ, ಯಾರ ಹತ್ರ ಹಣ ಇದೆ ಅವರಿಗೆ ಎಜುಕೇಷನ್, ಯಾರ ಹತ್ರ ಹಣ ಇಲ್ಲ ಅವರ ಎಜುಕೇಷನಿಗೆ ಅರ್ಹತೆ ಇಲ್ಲ ಅವರಿಗೆ. ಈಗ ನನ್ನ ಒಂದು ಸಣ್ಣ ಇದಂತ ಹೇಳಿದರೆ, ನಮ್ಮ ಭಾರತ ಬೇಡ, ನಮ್ಮ ಕರ್ನಾಟಕದಲ್ಲೇ ಹೋಗೋಣ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು 5 ವರ್ಷದಲ್ಲಿ ಸಾವಿರಾರು ಒಂದು ಕನ್ನಡ ಮೀಡಿಯಂ ಶಾಲೆಗಳು ಕ್ಲೋಸ್ ಆಗಿವೆ, ಖಂಡಿತ ಮುಚ್ಚುಗಡೆ ಆಗಿದೆ. ಯಾಕಾಗಿದೆ? ಆಯಿತು, ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಮಕ್ಕಳಿಲ್ವಾ, ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದಾರೆ. ಕನ್ನಡ ಮೀಡಿಯಂ ಶಾಲೆಯಲ್ಲಿ ಮಕ್ಕಳು ಯಾಕಿಲ್ಲ? ಅದೇ ಪ್ರತಿ ಒಂದು ಗ್ರಾಮದಲ್ಲೂ ಇವತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಆ ರೀತಿ ಬೆಳೀತಾ ಇದೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಏನು ಕನ್ನಡ ಮೀಡಿಯಂನಲ್ಲಿ ಕಲಿಸ್ಲಿಕ್ಕೆ ಆಗದಂಥ ಅಂಥ ವಿಷಯವನ್ನ ಏನು ಕಲಿಸ್ತಾರೆ? ಇದೊಂದು ಉತ್ತಮವಾದಂಥ ಒಂದು ಪ್ರಶ್ನೆಯೇ ಅಲ್ವಾ? ಈಗ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಕಲಿಸ್ಲಿಕ್ಕೆ ಆಗದೇ ಇರುವ ವಿಷಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಏನು ಕಲಿಸ್ತಾರೆ? ಅಂತದ್ದೇನಿದೆ ಅಂತ. ಹಾಗಿದ್ರೆ ನಮ್ಮ ಕನ್ನಡದ ಬಗ್ಗೆ ಚಿಂತಕರಿದ್ದಾರೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತದೆ, ಕನ್ನಡ ಅಭಿಮಾನಿಗಳಿದ್ದಾರೆ, ಕರ್ನಾಟಕ ರಕ್ಷಣಾ ಸಂಘ ಇದೆ, ಎಲ್ಲದೂ ಇದೆ. ಕನ್ನಡವನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಇವರ ಪರಿಶ್ರಮ ಯಾಕೆ ಒಂದು ಆಗ್ತಾ ಇಲ್ಲ? ಪರಿಶ್ರಮ ಯಾಕೆ ಅದ್ರ ಬಗ್ಗೆ ಚಿಂತನೆ ನಡೀತಾ ಇಲ್ಲ? ಈಗ ಕನ್ನಡವನ್ನು ಕಲಿಬೇಕನ್ನುವುದನ್ನು 1ರಿಂದ 10ನೇ ತರಗತಿಯವರೆಗೆ ಕನ್ನಡವನ್ನು ಅದನ್ನು ಕಲಿಸಲೇಬೇಕಂತೇಳಿ ಕಡ್ಡಾಯ ಮಾಡುವ. ಅದರೊಟ್ಟಿಗೆ ಇಂಗ್ಲೀಷನ್ನು ಕಲಿತದಿದ್ದರೆ, ಕಲಿಸಲಿಕ್ಕೆ ಏನಾದರೂ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಇಂಗ್ಲೀಷನ್ನು ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದಿದ್ದರೆ, ಈಗ LKG ಇರ್ಬೋದು, UKG ಇರ್ಬೋದು, ಕ್ಲಾಸ್ 1 ಇರ್ಬೋದು, ಇಂಗ್ಲೀಷನ್ನು ಕಲಿಸಿದಿದ್ದರೆ ಇವತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಯಾಕೆ? ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗಬೇಕಾದ್ರೆ ಏನು ಅರ್ಹತೆ ಏನು ಬೇಕು? ಕನ್ನಡ ಮೀಡಿಯಂ ಶಾಲೆಯಲ್ಲಿ ಯಾವುದೇ ಫೀಸ್ ಕಟ್ಟಲಿಕ್ಕಿಲ್ಲ, ಎಲ್ಲ ಫ್ರೀ ಇರ್ತದೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗಲಿಕ್ಕಿದ್ರೆ ಮಿನಿಮಮ್ 1000 ರೂಪಾಯಿ, 1,00,000 ರೂಪಾಯಿ ಆ ರೀತಿ ಡೊನೇಷನ್ ಕೊಟ್ಟು ಸೇರಬೇಕು. ಒಂದು ಕಡೆಯಿಂದ ನೀವೇ ಹೇಳ್ತೀರಿ, ಬಡವರಿದ್ದಾರೆ, ಕರ್ನಾಟಕದಲ್ಲಿ ಬಡವರಿದ್ದಾರೆ, ಕೋಟ್ಯಾಂತರ ಬಡವರಿದ್ದಾರೆ, ಅವ್ರಿಗೆ ಊಟಕ್ಕಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. BPL ಕಾರ್ಡ್ ಕೊಟ್ಟಿದೆ, ಅವ್ರಿಗೆ ಏನೆಲ್ಲ ಫೆಸಿಲಿಟಿ ಬೇಕು, ಅಕ್ಕಿ ಹಂಚಿರುವುದು, ಯಾವುದಾದೆಲ್ಲ ಸರ್ಕಾರದ ಒಂದು ಕಾರ್ಯಕ್ರಮ ಬಡವರಿಗೋಸ್ಕರ ಇದೆ, ಆ ಕ್ರಮಗಳು ಕೋಟಿಗಟ್ಟಲೆ ಹಣ ವೆಚ್ಚ ಆಗ್ತಾ ಉಂಟು. ಅದನ್ನೇ ಶಿಕ್ಷಣಕ್ಕೆ ಯಾಕೆ ಕೊಡಬಾರ್ದು? ಖಂಡಿತ. ಮತ್ತೆ ಶಿಕ್ಷಣಕ್ಕೆ ಆ ಹಣವನ್ನು ಉಪಯೋಗ ಮಾಡಿದಿದ್ರೆ ನನ್ನ ಪ್ರಕಾರ ನೀವು ಪ್ರತಿಯೊಬ್ಬರಿಗೂ
ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಉಚಿತ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆದರೆ ನಮ್ಮ ದೇಶದಲ್ಲಿ 10 ವರ್ಷದಲ್ಲಿ ಬಡತನ ಇಲ್ಲ. ಇದು 60 ವರ್ಷದಿಂದ ಬಡತನವನ್ನು ನಾವು ತೆಗಿಬೇಕಂತ ನಾವು ಏನು ಹೋರಾಟ ಮಾಡಿ ಫೈಲ್ ಆಗಿದ್ದೇವೆ. 10 ವರ್ಷದಲ್ಲಿ ಎಜುಕೇಷನ್ ಫ್ರೀ ಕೊಡೋದ್ರಿಂದ ನಮ್ದು 10 ವರ್ಷದಲ್ಲಿ ಭಾರತದಲ್ಲಿ ಬಡತನ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ನನ್ನ ಪ್ರಕಾರ. ಹಾಗಿದ್ರೆ ನಾವು ಆ ಫ್ರೀ ಎಜುಕೇಷನ್ ಕೊಡುವ ಬಗ್ಗೆ ನಮ್ಮ ಚಿಂತಕರಿರ್ಬೋದು, ರಾಜಕೀಯದಲ್ಲಿರ್ಬೋದು, ಅದ್ರ ಬಗ್ಗೆ ಬೇಕಾದ ಪಾಲಿಸಿ ಮೇಕರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಅದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ಇವತ್ತು ಕನ್ನಡ ಅಂತ ನಾವು ಬಡ್ಕೊಳ್ತೀವಿ. ಕನ್ನಡದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನಾದರೂ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ, ಕನ್ನಡದ ಬಗ್ಗೆ ಮಾತಾಡೋದಿದ್ರೆ ಯಾಕೆ ಅದು ಮಾಡಿ ಏನು ಉಪಯೋಗ ಉಂಟು? ಕರ್ನಾಟಕದಲ್ಲೇ ಕನ್ನಡ ಮೀಡಿಯಂ ಸ್ಕೂಲ್ಗಳು ಕ್ಲೋಸ್ ಆಗ್ತದೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಓಪನ್ ಆಗ್ತದೆ ಅಂತೇಳಿ ಆದರೆ ಸಾವಿರಾರು ಗಟ್ಟಲೆ ಒಂದಲ್ಲ. ಹಾಗಿದ್ರೆ ಯಾಕೆ ನಮ್ಮ ಚಿಂತಕರಾದ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ? ರಾಜಕೀಯದವ್ರು ಯಾಕೆ ಮಾಡ್ತಾ ಇಲ್ಲ? ಇದ್ರ ಹಿಂದೆ ದೊಡ್ಡ ಒಂದು ಜಾಲವೇ ಇದೆ. ಈ ಎಜುಕೇಷನ್ ಅನ್ನೋದು ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿಕೊಂಡು ಎಲ್ಲ ನಡೆಸ್ತಾ ಇದ್ದಾರೆ. ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ ಅಂದರೆ ಏನು? ಅವರು ಫ್ರೀ ಕೊಡಬೇಕು, ಯಾವುದೇ ರೀತಿಯ ಫೀಸ್ ತಗೊಳ್ಬಾರ್ದು ಅಂತ ಉಂಟು. ಈ ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ ಅಂತ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಕ್ಷಾಂತರ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿಕೊಂಡು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಬೆಳೀತಾ ಇದೆ. ಕನ್ನಡ ಮೀಡಿಯಂ ಸ್ಕೂಲ್ಗಳು ನನ್ನ ಪ್ರಕಾರ ಇನ್ನೊಂದು 5-10 ವರ್ಷದಲ್ಲಿ ಒಂದೇ ಒಂದು ಕನ್ನಡ ಮೀಡಿಯಂ ಸ್ಕೂಲ್ಗಳು ಇರಲಿಕ್ಕಿಲ್ಲ, ಇದೇ ಪಾಲಿಸಿಯನ್ನು ನಾವು ತಗೊಂಡೋದ್ರೆ. ಹಾಗೆ ನಾವು ಏನು ಸಾಧನೆ ಮಾಡಿದಾಗಾಯಿತು? ಖಂಡಿತ ಪ್ರತಿ ವರ್ಷವೂ ಕೂಡ ಬಜೆಟ್ನಲ್ಲಿ ನೋಡ್ತಾ ಹೋದರೆ ಈ ಒಂದು ಕನ್ನಡ ಮೀಡಿಯಂ ಶಾಲೆಗಳಿಗೋಸ್ಕರ ಕೋಟಿ ಅನುದಾನವನ್ನು ವೆಚ್ಚ ಮಾಡ್ತಾರೆ. ಪ್ರತಿ ಒಂದು ಬಜೆಟ್ನಲ್ಲೂ ಕೂಡ ಇದಕ್ಕೆ ಈ ಒಂದು ಕನ್ನಡ ಶಾಲೆಗಳಿಗೆ ಇಂತಿಷ್ಟು ಅಂತ ಬಜೆಟ್ನಲ್ಲಿ ಹಣವನ್ನು ಇಟ್ಟಿರ್ತಾರೆ. ಆದರೂ ಕೂಡ ಯಾಕೆ ಈ ರೀತಿಯಲ್ಲಿ ಸರ್ಕಾರಿ ಶಾಲೆಗಳು ಕ್ಷೀಣಿಸ್ತಾ ಇದೆ ಅಂತ, ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಯಾಕೆ ಸರ್ಕಾರದವರಿಗೆ ಆಗಲಿಲ್ಲ ಅಂತ? ಮೊದಲನೇದಾಗಿ ಹೇಳೋದಿದ್ರೆ ಸರ್ಕಾರದಕ್ಕೆ ಪ್ರತಿಯೊಂದಕ್ಕೂ ಇಚ್ಛಾಶಕ್ತಿ ಅಂತ ಬೇಕು. ಆ ಇಚ್ಛಾಶಕ್ತಿಯ ಕೊರತೆ ಇದೆ, ಮತ್ತೆ ಸ್ವಾರ್ಥ ಇದೆ ಅದರಲ್ಲಿ. ಇಚ್ಛಾಶಕ್ತಿ ಇದ್ರೂ ಸಮೇತ ಈ ಸ್ವಾರ್ಥ ಯಾವ ಮನುಷ್ಯನಿಗೆ ಇರ್ತದೆ, ಅವರಿಂದ ನಾವೇನು ಅಪೇಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಒಳ್ಳೆಯದನ್ನು ಏನಾದರೂ ನಾವು ಅಪೇಕ್ಷೆ ಮಾಡಬೇಕಂದ್ರೆ ಅವ್ರ ಹತ್ರ ಸ್ವಾರ್ಥ ಮನೋಭಾವನೆ ಜಾಸ್ತಿ ಇರಬಾರ್ದು, ಅಥವಾ ನಿಷ್ಠೂರವಾದ ಒಂದು ನಿರ್ಧಾರವನ್ನು ತಗೊಳ್ಳುವ ಒಂದು ಅವ್ರ ಹತ್ರ ಯೋಗ್ಯತೆ ಬೇಕು. ಆ ರೀತಿ ಯಾರು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ? ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ಗಳನ್ನೆಲ್ಲ ಇಂಗ್ಲೀಷ್ ಕಲಿಸ್ತೇವೆ, ನಾಳೆ ಕನ್ನಡ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ನೀವು ಆ ರೀತಿ ಫೀಸ್ ತಗೊಳ್ಬಾರ್ದು, ಅಥವಾ ಕನ್ನಡ. ಯಾಕಂದರೆ ಇವತ್ತು 1971ನೇ ಇಸ್ವಿಯಲ್ಲಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದಲ್ಲ, ಯಾಕೆ ಹೇಳಿ? ಜನಸಾಮಾನ್ಯರಿಗೆ ಆ ಸೇವೆ ಸಿಗಬೇಕು ಅಂತ. ಹಾಗಿದ್ರೆ ಇವತ್ತು ಖಾಸಗಿ ಶಾಲೆಗಳನ್ನು, ಖಾಸಗಿ ವಿದ್ಯಾಸಂಸ್ಥೆಗಳನ್ನು ಯಾಕೆ ರಾಷ್ಟ್ರೀಕರಣ ಮಾಡಬಾರ್ದು? ಮಾಡಿದ್ರಿಂದ ಏನು ತೊಂದರೆ ಉಂಟು? ಖಂಡಿತ ಆ ಮಾತು ಕೂಡ ಕೇಳಿ ಬಂದಿತ್ತು. ಯಾಕೆಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳೇನಿದೆ ಅದನ್ನೆಲ್ಲವನ್ನು ಕೂಡ ಸರ್ಕಾರ ನಡೆಸುವಂತ ಒಂದು ಕ್ರಮಗಳಾದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣ ಸಿಗುತ್ತೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು ಒಮ್ಮೆ. ಇದು ಆದರೆ ಮಾತ್ರ ನಮ್ಮಲ್ಲಿ ಶಿಕ್ಷಣದ ಒಂದು ಯುದ್ಧ ಸಿಗ್ತದೆ. ಯಾರಿಗೆ ನಿಜವಾಗಿ ಬಡವರಿಗೆ, ಈಗ ಸ್ವಾಮಿ ನಾನೊಂದು ವಿಷಯ ಹೇಳ್ತೇನೆ. ಈಗ ನಾವು ಹೇಳಿದಾಗೆ ಈಗ ಬಡವರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಶಿಕ್ಷಣ ಕಲೀಲಿಕ್ಕೆ ಹುಷಾರಿರ್ಬೋದು, ಕಲಿತು SSLC ವರೆ ಪಾಸ್ ಆಗ್ತಾರೆ, ಏನೋ ಕನ್ನಡ ಮೀಡಿಯಂ ಸ್ಕೂಲ್ಗಳಲ್ಲಿ SSLC ಏನೋ ಒಂದು ಒಳ್ಳೆ ಮಾರ್ಕ್ ತಗೊಂಡು ಪಾಸ್ ಆಗ್ತಾರೆ. ಮುಂದೆ ಯಾವುದೇ ಎಜುಕೇಷನ್ ಹೋಗಬೇಕಂದ್ರೆ ಲಕ್ಷಗಟ್ಟಲೆ ರೂಪಾಯಿ ಫೀಸ್ ಕೊಡಬೇಕು. ಎಲ್ಲಿ ಕೂಡ ಫ್ರೀ ಎಜುಕೇಷನ್ ಇಲ್ಲ. ಅದರಲ್ಲೂ ಈ ಇಂಜಿನಿಯರಿಂಗ್, ಮೆಡಿಕಲ್ ಇಂಥದ್ದೇನಾದರೂ ಮಾಡಬೇಕಂದ್ರೆ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇರಬೇಕು. ಮೆಡಿಕಲಲ್ಲಿ ಇವತ್ತು MBBSಗೆ ಬರೀ MBBS ಸೀಟ್ ತಗೊಳ್ಬೇಕಾದ್ರೆ ಯಾವುದೇ ಪ್ರೈವೇಟ್ ಮೆಡಿಕಲ್ ಇದರಲ್ಲಿ 1 ಕೋಟಿಗಿಂತ ಕಡಿಮೆ ಡೊನೇಷನಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕುವುದಿಲ್ಲ. 1 ಕೋಟಿ ರೂಪಾಯಿ ಯಾರು ತರಲಿಕ್ಕೆ ಸಾಧ್ಯ ಉಂಟು? MD ಮಾಡಬೇಕಂದ್ರೆ 4 ರಿಂದ 5 ಕೋಟಿ ರೂಪಾಯಿ ಕೊಡಬೇಕು, ಡೊನೇಷನ್ ಕೊಡಬೇಕು. ಇಷ್ಟೆಲ್ಲ ಡೊನೇಷನ್ ಕೊಟ್ಟು ಕೋಟಿಗಟ್ಟಲೆ ಬಂಡವಾಳವನ್ನು ಹಾಕಿ ಆ ಎಜುಕೇಷನ್ನ ಪಡ್ಕೊಂಡವ್ರ ಹತ್ರ ನಾವು ಯಾವ ಸೇವೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಉಂಟು? ಇವತ್ತು ನೀವು ಯಾವ್ದಾರು ಒಂದು ಹಾಸ್ಪಿಟ್ಲಿಗೆ ಹೋದರೆ, ಒಂದು ಜ್ವರ ಬಂದ ನೀವು ಆಸ್ಪತ್ರೆಗೆ ಹೋದರೆ ಅವ್ರ ಹತ್ರ ಇರುವ ಎಲ್ಲ ಮೆಷಿನರಿಗಳನ್ನು ಅಥವಾ ಇಕ್ವಿಪ್ಮೆಂಟ್ಸ್ಗಳನ್ನು ಉಪಯೋಗ ಮಾಡಿ ಬ್ಲಡ್ ಟೆಸ್ಟ್ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಎಲ್ಲ ಅವನ ತಲೆಯಿಂದ ಬುಡದವರೆಗೆ ಎಲ್ಲ ಚೆಕಪ್ ಮಾಡಿ 2 ಮಾತ್ರೆ ಕೊಟ್ಟು ಕಳಿಸ್ತಾರೆ. ಉದ್ದೇಶ ಏನು ಹೇಳಿ? ಅವನಿಗೇನು ಆಗಲಿಲ್ಲ, ಅವನಿಗೆ ಬಂದ ಜ್ವರ ಮಾತ್ರ. ಬಟ್ ಉದ್ದೇಶ ಏನು? ಇವರದ್ದು ಬಂಡವಾಳ ಹಾಕಿದ್ದು ವಾಪಸ್ ಬರಬೇಕು. ಅವರು MBBS ಮಾಡುವಾಗ, MD ಮಾಡುವಾಗ ಕೋಟಿಗಟ್ಟಲೆ ಹಣ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅವ್ರು ಬಂದಿದ್ದಾರೆ.
ಅವರು ಬರೀ 150 ರೂಪಾಯಿ ತಗೊಂಡು ಅವರು ಮೆಡಿಸಿನ್ ಕೊಟ್ಟು ಕಳಿಸಿದರೆ ಅವರ ಬಂಡವಾಳ ವಾಪಸ್ ಬರೋದಿಲ್ಲ. ಹಾಗಿರಬೇಕಾದ್ರೆ ಅವ್ರದ್ದೆಲ್ಲ ಮೆಷಿನರಿಗಳು ಬರಬೇಕು. ಅದ್ರ ಮೇಲೆ ಹಾಕಿದ ಬಂಡವಾಳ ವಾಪಸ್ ಬರಬೇಕಂದ್ರೆ ಅವರು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡಬೇಕು. ಹಾಗೆ ಮಾತ್ರ ಹಣ ಬರ್ತದೆ. ಈಗ ಎಜುಕೇಷನನ್ನು ನಾವು ಕೊಡೋದ್ರಲ್ಲಿ ಫೇಲ್ ಆಗಿ ನೀವು ಡಾಕ್ಟ್ರುಗಳು ಹಣ ತಗೊಳ್ಬಾರ್ದು, ಫೀಸ್ ತಗೊಳ್ಬಾರ್ದು, ಕೋಟಿಗಟ್ಟಲೆ ತಗೊಳ್ಬಾರ್ದು ಅಂತ ಹೇಳಿದರೆ ಅವ್ರು ಹಾಕಿದ ಬಂಡವಾಳ ಎಲ್ಲಿಂದ ವಾಪಸ್ ಬರೋದು? ಇದರ ಅರ್ಥ ಏನು ಹೇಳಿ? ನಮ್ಮಲ್ಲಿ ಎಜುಕೇಷನ್ ಅನ್ನೋದು, ವಿದ್ಯೆ ಅನ್ನೋದು ಸರಿಯಾದ ಇದು ವ್ಯಾಪಾರ ಆಗಿದೆ. ವ್ಯಾಪಾರ, ಸೀದಾ ಹೇಳ್ತೇನೆ, ಇದು ವ್ಯಾಪಾರ. ಇದು ಎಲ್ಲಿ ಕೂಡ ವಿದ್ಯೆಯನ್ನ ಫ್ರೀ ಆಗಿ ಸಿಗುವುದಿಲ್ಲ, ಯಾವುದೂ ಫ್ರೀ ಸಿಗುವುದಿಲ್ಲ. ಅದರಲ್ಲಿ ಎಜುಕೇಷನ್ ಅಂತೂ ನಮ್ಮ ಭಾರತದಲ್ಲಿ ಯಾವ ಮೂಲೆಯಲ್ಲೂ ಫ್ರೀ ಸಿಗುವುದಿಲ್ಲ. ಹಣ ಕೊಟ್ಟರೆ ಮಾತ್ರ ವಿದ್ಯೆ. ಬಡವರಿಗೆ ವಿದ್ಯೆ ಇಲ್ಲ, ಹಣ ಇದ್ದವರಿಗೆ ವಿದ್ಯೆ. ಇಷ್ಟೊಂದು ಅತಿರೇಕವಾಗಿ ಇದು ಬೆಳೆಯೋದಕ್ಕೆ ಕಾರಣಗಳೇನು ಅಂತ, ಇದು ಒಂದು ರೀತಿಯಲ್ಲಿ ಉದ್ಯಮವಾಗಿ ಮಾರ್ಪಾಟಾಗಿದೆ. ಶಿಕ್ಷಣ ಬಹುಶಃ ಎಲ್ಲರಿಗೂ ಸಿಗಬೇಕಾಗಿತ್ತು, ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕಾದಂಥ ಒಂದು ಅಂಶ ಇದು. ಆದರೆ ಎಷ್ಟೋ ಜನಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ನೋಡ್ತಾ ಹೋದರೆ ಎಷ್ಟೋ ಜನರಿಗೆ ಇನ್ನೂ ಕೂಡ ಶಿಕ್ಷಣ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಸಾಕಷ್ಟು ಜನರಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಸ್ಕೂಲ್ನ ಮೆಟ್ಟಲೇ ಹತ್ತದೇ ಇರ್ತಕ್ಕಂಥ ಸಾಕಷ್ಟು ಜನ ಮಕ್ಕಳಿದ್ದಾರೆ. ಹಾಗಾದರೆ ಇವರನ್ನೆಲ್ಲ ಸರಿ ಮಾಡೋದು ಹೇಗೆ ಅಂತ ಮುಂದಿನ ದಿನಗಳಲ್ಲಿ? ಫಸ್ಟ್ ಆಫ್ ಆಲ್ ನಾನು ಹೇಳಿದಾಗೆ ಇಷ್ಟೆಲ್ಲ ಒಂದು ಸ್ಕೂಲ್ಗಳಿದ್ರು, ಇಷ್ಟೆಲ್ಲ ಒಂದು ಕಾಲೇಜುಗಳಿದ್ರು, ಇದು ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅಂದರೆ ಈಗ ಪ್ರಥಮವಾಗಿ ಏನು ಮಾಡಬೇಕಂದ್ರೆ ಎಲ್ಲ ಒಂದು ಸರ್ಕಾರಿ ಶಾಲೆಗಳಲ್ಲಿ ಕ್ಲಾಸ್ 1ರಿಂದ ಇಂಗ್ಲೀಷನ್ನು ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಕನ್ನಡವನ್ನು ಕಲಿಸಬಾರ್ದು ಅಂತ ಹೇಳೋದು ನಾನು. ಕನ್ನಡದ ಮೇಲೆ ಅಭಿಮಾನ ಉಂಟು. ಕನ್ನಡ 1ರಿಂದ 10ರವರೆಗೆ ಕಂಪಲ್ಸರಿ ಮಾಡಿ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಕನ್ನಡವನ್ನು ಕಂಪಲ್ಸರಿ ಮಾಡಿ. ಆ ರೀತಿ ಏನಾದರೂ ಎಜುಕೇಷನ್ ಕೊಟ್ಟದಿದ್ದರೆ ಫ್ರೀಯಾಗಿ ಕೊಡಬೇಕು. ಕನ್ನಡ ಮೀಡಿಯಂ ಇವತ್ತು ಏನು ಫ್ರೀ ಅಂತ ಎಜುಕೇಷನ್ ಅಂತ ಇದೆ, ಪ್ರತಿಯೊಬ್ಬರಿಗೂ ಫ್ರೀ ಎಜುಕೇಷನ್. ಗೊತ್ತಾಯ್ತಲ್ಲ? ಒಂದು ವೇಳೆ ಯಾರಾದರೂ ಈ ಖಾಸಗಿ ಶಾಲೆಯಲ್ಲೇ ವಿದ್ಯೆಯನ್ನು ಪಡೀಲಿಕ್ಕಿದ್ದರೆ ಅಂಥವರಿಗೆ ಯಾವುದೇ ಸರ್ಕಾರಿ ಸವಲತ್ತನ್ನು ಕೊಡಬಾರ್ದು. ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿ ಕಲಿತರೆ ಮಾತ್ರ ಅವರಿಗೆ ಸರ್ಕಾರದ ಸವಲತ್ತುಗಳು. ಮೆರಿಟ್ಗಳು ಹಾಗೆ, ನಾಳೆ ಕೆಲಸಕ್ಕೆ ಹೋಗುವಾಗ ಮೆರಿಟ್ ಸೀಟಲ್ಲಿ ಇರ್ತದೆ. ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಸರ್ಕಾರಿ ಶಾಲೆಯಲ್ಲಿ ಕಲಿತವರಿಗೆ ಮೆರಿಟ್ ಸೀಟ್ ಕೊಡಬೇಕು. ಖಾಸಗಿ ಶಾಲೆಯಲ್ಲಿ ಕಲಿತವರಿಗೆ ಕೊಡಬಾರ್ದು. ಅಥವಾ ಖಾಸಗಿ ಶಾಲೆಗಳನ್ನು ಆದಷ್ಟು ಬೇಗ ಸರ್ಕಾರಿ ಸ್ವಾಮ್ಯದಲ್ಲಿ ತಗೊಂಡು ಎಲ್ಲದನ್ನು ಎಲ್ರಿಗೂ ಒಂದೇ ರೀತಿಯ ನ್ಯಾಯವಾದ ಒಂದು ಇದನ್ನು ಕೊಡುವುದಿದ್ರೆ ಅದು ಮಾಡಬೇಕು. ಅಲ್ಲಿ ಏನು ಬರ್ತದೆ ಅಂದರೆ ಉಚಿತ ಶಿಕ್ಷಣವನ್ನು ಕೊಡಲಿಕ್ಕೆ ಕೋಟ್ಯಾಂತರ ಬಂಡವಾಳ ಬೇಕು ನಮಗೆ ಅಂತ. ಕೋಟ್ಯಾಂತರ ಬಂಡವಾಳ ಬೇಕು, ಸಣ್ಣ ವಿಷಯ ಅಲ್ಲ ಇದು. ಖಂಡಿತ ಸರ್ಕಾರದಲ್ಲಿ ಅಷ್ಟು ಹಣ ಉಂಟಾ, ಬಜೆಟಿಂಗ್ ಉಂಟಾ, ಅದೆಲ್ಲ ಬರ್ತದೆ. ನಾನು ಒಂದೇ ಒಂದು ವಿಷಯ ಹೇಳ್ತೇನೆ. ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರಿರ್ಬೋದು, ಇವರು ಯಾರೇ ಮನಸ್ಸು ಮಾಡಲಿ ಇಡೀ ದೇಶದಲ್ಲಿ ಉಚಿತ ಶಿಕ್ಷಣವನ್ನು ಕೊಡಲಿಕ್ಕೆ, ನಾನು ಎಲ್ಲಿವರೆಗೆ ಅಂತ ಹೇಳೋದಿಲ್ಲ, ಬೇಕಿದ್ರೆ ಪ್ರಾರಂಭಿಕವಾಗಿ SSLC, PUC, ಡಿಗ್ರಿ, ಗೊತ್ತಾಯ್ತಲ್ಲ, ಅಥವಾ ವೃತ್ತಿಪರ ಶಿಕ್ಷಣಗಳನ್ನು ಹೆಚ್ಚಾಗಿ ವೃತ್ತಿಪರ ಶಿಕ್ಷಣವನ್ನೇ ಜಾಸ್ತಿಯಾಗಿ ಕೊಡಬೇಕು. ಹಾಗೆ ಕೊಡೋದ್ರಿಂದ ಉದ್ಯೋಗಕ್ಕೆ ಅವಕಾಶ ಆಗ್ತದೆ. ವೃತ್ತಿಪರ ಶಿಕ್ಷಣ ಕೊಡೋದ್ರಿಂದ ಉದ್ಯೋಗಕ್ಕೆ ಅವಕಾಶ ಆಗ್ತದೆ. ಈ SSLC, PUC, ಡಿಗ್ರಿ ಮಾಡಿ ಏನು ಮಾಡೋದು ಅಂತ ಕೆಲವರಿಗೆ ಗೊತ್ತೇ ಇಲ್ಲ. ಖಂಡಿತ. ಅದರ ಬದಲಿಗೆ SSLC ಆದ ಕೂಡಲೇ ಅವ್ರಿಗೆ ವೃತ್ತಿಪರ ಶಿಕ್ಷಣದ ಬಗ್ಗೆ ಜಾಸ್ತಿ ಒಂದು ಒತ್ತನ್ನು ಕೊಟ್ಟದಿದ್ರೆ ಫ್ರೀ ಆಗಿ ಕೊಡಬೇಕು ಸರ್ಕಾರದಿಂದ. ಯಾವುದೇ ರೀತಿಯ ಇದು ತಗೊಳ್ಬಾರ್ದು. ಫ್ರೀ ಕೊಡಬೇಕಂದ್ರೆ ಬಂಡವಾಳ ಇಲ್ಲಿಂದ ತರಬೇಕು ಅಂತ. ಬಂಡವಾಳದ ಕ್ರೋಢೀಕರಣ ದೊಡ್ಡದಲ್ಲ. ಇವತ್ತು ಏನಂತ ಹೇಳಿದರೆ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಧಾರ್ ಕಾರ್ಡ್ ಅಂತ ಮಾಡಿದ್ದಾರೆ. ಕರೆಕ್ಟ್ ಮಾಡಿದಾರಲ್ವಾ? ಆಧಾರ್ ಕಾರ್ಡ್ ಮಾಡಿದ ಮೇಲೆ ಹಾಗೆ ಪ್ಯಾನ್ ಕಾರ್ಡ್ ಇದೆ. ಇನ್ಕಮ್ ಟ್ಯಾಕ್ಸ್ ಪೇಯರಿಗೆ ಪ್ಯಾನ್ ಕಾರ್ಡ್ ಉಂಟು. ಈ ಅಸಂಘಟಿತ ಕಾರ್ಮಿಕರಿದ್ದಾರೆ, ಅಥವಾ ದುಡಿಯೋ ಕಾರ್ಮಿಕರಿದ್ದಾರೆ, ಸರ್ಕಾರಿ ನೌಕರರಿದ್ದಾರೆ, ವ್ಯಾಪಾರಿಗಳಿರ್ಬೋದು, ಯಾರೇ ಇರಲಿ, ಮಿನಿಮಮ್ ಒಂದು ತಿಂಗಳಿಗೆ ಅವರ ದುಡಿಮೆಯ 10% ಅದಕ್ಕೊಂದು ಸಪರೇಟ್ ಫಂಡ್ ಅಂತ ಮಾಡಬೇಕು. ಇವತ್ತು PF ಏನಿದೆ, PF ಇಂದ ಏನು ಪ್ರಯೋಜನ ಉಂಟು? PF ಸರ್ಕಾರದಕ್ಕೊಂದಿಷ್ಟು ಜಾಸ್ತಿ ಹಣ ಸಿಗ್ತದೆ. ಆ PF ಫಂಡ್ ಯಾರು ಯೂಸ್ ಮಾಡ್ತಾರೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಕೋಟಿಗಟ್ಟಲೆ ರೂಪಾಯಿ ಸಂಗ್ರಹ ಆಗ್ತದೆ, ಯಾರಿಗೆ ಉಪಯೋಗ ಆಗ್ತದೆ ಏನು ಅಂತ ಗೊತ್ತಿಲ್ಲ. ಅದ್ರ ಬದಲಿಗೆ PF ಅನ್ನು ತೆಗೆದು ಒಂದು ಫಂಡನ್ನು ಮಾಡಿ, ಆ ಪ್ರತಿಯೊಬ್ಬನು ಇವತ್ತು ಯಾರೇ ನಿಮ್ಮ ಹತ್ರ ಕೆಲಸ ಮಾಡುವ 10,000 ಪ್ರತಿಯೊಬ್ಬರಿಗೂ ಮಿನಿಮಮ್ ಸ್ಯಾಲ್ರಿ ಅಂತ ಮಾಡಬೇಕು. 10,000 ಮಿನಿಮಮ್ ಸ್ಯಾಲ್ರಿ ಅಂತ ಮಾಡಿ 1,000ವನ್ನು ಅವರು ಪ್ರತಿ ತಿಂಗಳು ಡಿಡಕ್ಷನ್ ಮಾಡಿಯೇ ಪೇಮೆಂಟ್ ಮಾಡಬೇಕು. ಎಲ್ಲಿ ಕೂಡ ಅದು ತಪ್ಪಾಗಬಾರ್ದು. ಎಲ್ಲಿಯಾದರೂ ಅಂಥದ್ದು ಯಾರಿಗಾದರೂ ಗದ್ದೆಯಲ್ಲಿ ಕೆಲಸ ಮಾಡೋನಿಗೆ ಇರಲಿ, ಬೇಕಿದ್ರೆ ತೋಟದಲ್ಲಿ ಕೆಲಸ ಮಾಡೋರು ಇರಲಿ, ಸಂಬಳವನ್ನು ಕೊಡಬೇಕಾದ್ರೆ 10% ಡಿಡಕ್ಷನ್ ಮಾಡಿ ಗವರ್ಮೆಂಟಿಗೆ ಆ ಫಂಡಿಗೆ ಹೋಗಬೇಕು ಹಣ. ಹಾಗೆ ಹೋದಾಗ ಅಲ್ಲಿ ಒಂದು ಫಂಡ್ ಅಕ್ಯುಮುಲೇಟ್ ಆಗ್ತದೆ.
ನಮ್ಮ ಭಾರತದಲ್ಲಿ 125 ಕೋಟಿ ಜನ ಇದ್ದರೆ ಅದರಲ್ಲಿ ಒಂದು ಕನಿಷ್ಠ ಒಂದು 40-50 ಕೋಟಿ ಜನ ದುಡಿಯೋರಿದ್ದಾರೆ, ಇನ್ಕಮ್ ಇದಿದ್ದಾರೆ. ಅಷ್ಟು ಹಣ ಹಾಕಿದರೆ ತಿಂಗಳಿಗೆ 1,000 ಹಾಕಿದ್ರು ಎಷ್ಟೋ ಕೋಟಿ ಹಣ ಆಗ್ತದೆ. ಅದರಿಂದ ಏನು ಮಾಡಬೇಕು, ಪ್ರತಿಯೊಬ್ಬ ಅವ್ರ ಮಕ್ಕಳಿಗೂ ಫ್ರೀ ಎಜುಕೇಶನ್ ಕೊಡೋದು, ಆಯ್ತಾ? ಕೊಟ್ಟ ಮೇಲೆ ಅವರು ದುಡಿತಾರೆ, ಕಷ್ಟಪಟ್ಟು ದುಡಿತಾರೆ, ಅವರಿಗೂ ಒಂದು ನಾಳೆ ಉಚಿತ ಒಂದು ಆರೋಗ್ಯದ್ದು ಅವರಿಗೆಲ್ಲ ವಿಮೆಯನ್ನು ಉಚಿತವಾಗಿ ಕೊಡಬಹುದು. ಅದ ನಂತರ 60 ವರ್ಷ ಆದಮೇಲೆ ಸರ್ಕಾರಿ ನೌಕರರಿಗೆ ಮಾತ್ರ ಅಲ್ಲ ಈ ಪಿಂಚಣಿ ಅನ್ನೋದು, ಪೆನ್ಷನ್ ಹೇಳ್ತಾರಲ್ಲ, ಪ್ರತಿ ಸಾಮಾನ್ಯರಿಗೂ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಪಿಂಚಣಿಯ ವ್ಯವಸ್ಥೆ ಆಗಬೇಕು. ಇಷ್ಟ ಆದರೆ ಪ್ರತಿಯೊಬ್ಬರು ಯಾರು ಯಾವುದೇ ಫೋರ್ಸ್ ಮಾಡುವ ಅವಶ್ಯಕತೆ ಇಲ್ಲ. ಅವರ ಹಣ ಏನು ಕ್ರೋಢೀಕರಣ ಆಗಿದೆ ಅಲ್ಲಿ, ಅವರ ದುಡಿತ 18 ವರ್ಷ 20 ವರ್ಷ ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ 60 ವರ್ಷವರೆಗೆ ತಿಂಗಳು ಅವ್ರು ಏನೋ ಒಂದು 500,000 ರೂಪಾಯಿ ಉಳಿಸಿದ್ದನ್ನು ಅದಾಗುವಾಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಆಗಿರ್ತದೆ. ಅದರ ಮೇಲೆ ಅವರಿಗೆ ಅವರ ಪೆನ್ಷನ್ ಡಿಸೈಡ್ ಆಗ್ತದೆ. ಆ ಹಣವನ್ನು ಬಡ್ಡಿ ಇಲ್ಲದ ಸಾಲ, ಅದಕ್ಕೆ ಯಾವ ಬಡ್ಡಿ ಕೊಡ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ ನಿಮಗೆ? ಆ ಹಣದ ಬಡ್ಡಿಯಿಂದ ಬಂಡವಾಳದಿಂದ ಎಲ್ಲರ ಮಕ್ಕಳಿಗೂ ಇವರಂತ ತಾರತಮ್ಯ ಇರಬಾರ್ದು, ಪ್ರತಿಯೊಬ್ಬರಿಗೂ ಫ್ರೀ ಎಜುಕೇಶನ್ ಕೊಡ್ಲಿಕ್ಕೆ ಆಗ್ತದೆ. ಇಷ್ಟನ್ನ ಮಾಡಲಿಕ್ಕೆ ಇಚ್ಛಾಶಕ್ತಿ ಬೇಕು. ಯಾರೇ ಬೇಕಾದ್ರೂ ಡಿಸೈಡ್ ಮಾಡ್ಬೋದು. ಕರ್ನಾಟಕದಲ್ಲಿ ಇವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಕೂಡ ಮಾಡ್ಬೋದು. ಅಥವಾ ಭಾರತದಾದ್ಯಂತ ಮಾಡಿದಿದ್ರೆ ನನ್ನ ಪ್ರಕಾರ ಇದು ಒಂದು ವ್ಯವಸ್ಥೆಯನ್ನ ಯಾವುದಾದ್ರೂ ಸರ್ಕಾರ ಮಾಡಲಿಕ್ಕೆ ಸಕ್ಸಸ್ ಆದ್ರೆ ಬೇರೆ ಯಾವುದೇ ಸಮಾಜ ಪರ ಕಾರ್ಯಕ್ರಮ ಬೇಕಾಗಿಲ್ಲ. ನೀವು ಅವರಿಗೆ ಉಚಿತವಾಗಿ ಅಕ್ಕಿ ಕೊಡುವುದಾಗ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಬಟ್ಟೆ ಕೊಡುವುದಾಗ್ಲಿ ಏನೂ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಸೋದು ನಾನು. ಭಾರತವೇ 10 ವರ್ಷದಲ್ಲಿ ಭಾರತ ಸ್ವಾವಲಂಬಿಯಾಗಿರ್ತದೆ, ದೇಶದ ಅಭಿವೃದ್ಧಿ ಆಗ್ತದೆ. ನಾನು ಬರೆದು ಕೊಡ್ತೇನೆ ಬೇಕಿದ್ರೆ. ರೈತರು ಸಾಲ ಮನ್ನಾ ಮಾಡುವ ಅವಶ್ಯಕತೆ ಇಲ್ಲ. ರೈತರು ಬೆಳೆದಕ್ಕೆ ಅವರಿಗೆ ಬೆಳೆಗೆ ಒಂದು ಒಳ್ಳೆ ರೇಟ್ ಕೊಟ್ಟರೆ ಸಾಕು, ಗೊತ್ತಾಯ್ತಲ್ಲ ನಿಮಗೆ? ಆ ರೀತಿ ಮಾಡೋದ್ರಿಂದ ಬೆಂಬಲ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ. ನೋಡಿ, ನಾನೊಂದು ವಿಷಯ ಹೇಳ್ತೇನೆ. ನೀವೊಂದು ನಾಳೆ ಒಂದು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಹಾಕಿದ್ರೆ, ಒಂದು ಸಾಬೂನನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಕೈಗಾರಿಕೆಯನ್ನು ಹಾಕಿದ್ರೆ, ಒಂದು ದಿವಸಕ್ಕೆ 1 ಲಕ್ಷ ಸಾಬೂನು ನೀವು ಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ತಯಾರು ಮಾಡ್ಬೋದು. ಹಾಗಿದ್ರೆ ನೀವು ನಾಳೆ ಒಂದು ಬೆಳಿಗ್ಗೆ ಒಂದು ಟೊಮೆಟೊ ಮಾಡಿ ಫ್ಯಾಕ್ಟ್ರಿ ಹಾಕಿ ನೋಡುವ, ಅಥವಾ ಯಾವ್ದಾದ್ರು ಬೇರೆ ತರಕಾರಿ ಮಾಡುವ ಫ್ಯಾಕ್ಟ್ರಿ ಹಾಕಿ ನೋಡುವ, ಆಗ್ತದೆ ನೋಡಿ? ಇಲ್ಲ. ಅದು ಬೆಳಿಬೇಕು, ಅದಕ್ಕೆ ನೀರು ಉಣಿಸ್ಬೇಕು, ಅಷ್ಟೇ ಕಷ್ಟ ಉಂಟು, ಗೊತ್ತಾಯ್ತಲ್ಲ ನಿಮಗೆ? ಅವರು ಬೆಳೆದ ಬೆಳೆಗೆ ಟೊಮೆಟೊ ಬೆಳೆ ಬರುವಾಗ ಅವರಿಗೆ 1 kg-ಗೆ 10 ರೂಪಾಯಿ 20 ರೂಪಾಯಿ ಮೂಲ ಬಂಡವಾಳ ಇದ್ರೆ ನೀವು 5 ರೂಪಾಯಿ ಮಾರಬೇಕಾದ ಪರಿಸ್ಥಿತಿ ಬಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳದೆ ಮತ್ತೇನು ಮಾಡ್ತಾರೆ? ಖಂಡಿತ. ಯಾಕೆ ಟೊಮೆಟೊಗೆ MRP ಫಿಕ್ಸ್ ಮಾಡಬಾರ್ದು? MRP ಅಂತ ಯಾಕೆ ಮಾಡಬಾರ್ದು? ಆ ಪ್ರಯತ್ನಗಳನ್ನು ಮಾಡಿದ್ರೆ ನಮ್ಮಲ್ಲಿದೆ. ನಮ್ಮಲ್ಲಿ APMC ಇದೆ. ಈಗ ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಇದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಿ ಮಾರ್ಕೆಟಿಗೆ ಕೊಡೋದ್ರಿಂದ ಏನು ಲಾಸ್ ಇದೆ ಅವರಿಗೆ? ಇವತ್ತು ಉದಾಹರಣೆ ಕೊಡ್ತೇನೆ. ನಮ್ಮಲ್ಲಿ ಈಗ ಮಟ್ಟುಗುಳ್ಳ ಬೆಳಿತಾರೆ. ಮಟ್ಟುಗುಳ್ಳ ಮೊದಲು kg-ಗೆ 10 ರೂಪಾಯಿ ಸಿಗ್ತಿತ್ತು, 15 ರೂಪಾಯಿ ಸಿಗ್ತಿತ್ತು. ಇವತ್ತು ಸಿಗ್ತದೆ ನೋಡುವ. ಇವತ್ತು kg-ಗೆ 50 ರೂಪಾಯಿ 60 ರೂಪಾಯಿ ಕೊಟ್ಟರೆ ಮಾತ್ರ ಮಟ್ಟುಗುಳ್ಳ ಸಿಗ್ತದೆ. ಹಾಗಿದ್ರೆ ನೀವು ಯಾಕೆ ಪ್ರತಿಯೊಂದು ಬೆಳೆಗೂ ಆ ರೀತಿಯ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ರೈತರು ಬೆಳೆದದನ್ನು ಏನಿದ್ರು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ತಂದು ಕೊಡಬೇಕು? ಅದಕ್ಕೆ ಇದೇ ರೇಟ್ ಫಿಕ್ಸ್ ಆಗಬೇಕು. ಆಗ ಅದನ್ನ ಖಾಸಗಿಯವರು ಯಾರೇ ಅದನ್ನು ಮಾರಾಟ ಮಾಡಿದ್ರು ಅವರಿಗೆ ಒಂದು 20% 25% ಮಾರ್ಜಿನ್ ಕೊಡಿ. ಹೋಲ್ಸೇಲರಿಗೆ ಇಷ್ಟು, ರಿಟೇಲರಿಗೆ ಎಲ್ಲ ಫಿಕ್ಸ್ ಮಾಡಿ, ತೊಂದರೆ ಇಲ್ಲ. ಅಥವಾ ಅದನ್ನು ಹಾಳಾಗುವ ವಸ್ತುಗಳು ಅದಕ್ಕೊಂದು ಸ್ವಲ್ಪ ಜಾಸ್ತಿ ಕೊಡಿ, MRP ಫಿಕ್ಸ್ ಮಾಡಿ ಸೇಲ್ ಮಾಡಿ. ಆಗ ಖಂಡಿತ ನಮ್ಮ ದೇಶ ಉದ್ಧಾರ ಆಗ್ತದೆ. ಒಂದು ಎಜುಕೇಷನ್ ಕೊಡಬೇಕು, ಫ್ರೀ ಕೊಡಬೇಕು. ಆಗ ಪ್ರತಿಯೊಬ್ಬರು ಕೃಷಿಯ ಬಗ್ಗೆ ಇದು ಬರ್ತದೆ. ಇವತ್ತೇನೆಂದ್ರೆ 5 ಎಕರೆ 10 ಎಕರೆ ಜಾಗ ಇದ್ರೂ ಸಮೇತ ಕೃಷಿ ಮಾಡಿದರೆ 2 ಹೊತ್ತು ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಇವತ್ತಿನ ವಿದ್ಯಾವಂತ ಯುವಕರು ಕೃಷಿ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅವರಿಗೆ ಅದರಲ್ಲಿ ಇದಿಲ್ಲ, ಆಸಕ್ತಿ ಇಲ್ಲ. ತಿಂಗಳಿಗೆ 5,000 ಸಂಬಳ ಆದ್ರೂ ಅಡ್ಡಿಲ್ಲ ಮಾರ್ರೆ, 10,000 ಸಂಬಳ ಆದ್ರೂ ಅಡ್ಡಿಲ್ಲ, ಎಲ್ಲಿಯಾದ್ರೂ ಹೋಗಿ ಕೆಲಸ ಮಾಡುವ, ನಮ್ಗೆ ಅದರಲ್ಲಿ ತೃಪ್ತವಾದ ಜೀವನ ಮಾಡಬಹುದಂತ. 10 ಎಕರೆ ಜಮೀನನ್ನ ಅಲ್ಲಿ ಏನು ಕೃಷಿ ಮಾಡದೆ ಅದು ಹಾಳು ಬಿದ್ರು ಅದರಲ್ಲಿ ಹೋಗಿ ಕೃಷಿ ಮಾಡ್ಲಿಕ್ಕೆ ಯಾಕಿಲ್ಲ ಅಂತ ಹೇಳಿದ್ರೆ ಕೃಷಿಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲ. ಬೆಂಬಲ ಬೆಲೆ ಅಂದ್ರೆ MRP ಸಿಗಬೇಕು. ಖಂಡಿತ. ಈ ಸರ್ಕಾರ ಘೋಷಣೆ ಮಾಡುವ ಯಾವ ಬೆಂಬಲ ಬೆಲೆಯೂ ಅದು ಪ್ರಯೋಜನಕಾರಿ ಅಲ್ಲ. ನೀವು ಅವಾಗ ಒಂದು ಮಾತು ಹೇಳಿದ್ರಿ, ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವರೇ ಅವರ ಒಂದು ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇಲ್ಲ,
ಮತ್ತು ಅದೇ ರೀತಿಯಲ್ಲಿ ಒಂದು ಪ್ರಯತ್ನಗಳು ಏನು ಆಗಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಯಾರು ಕೆಲಸವನ್ನು ಮಾಡ್ತಾರೆ, ಸರ್ಕಾರದಲ್ಲಿ ಅಡಿಯಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ ಅಂಥ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಂತ. ಹಾಗೆ ಮಾಡಿದ್ರೆ ಎಲ್ಲೋ ಒಂದು ಕಡೆಗಳಲ್ಲಿ ಇದುವರೆಗೂ ಕೂಡ ಸರ್ಕಾರಿ ಶಾಲೆಗಳು ಉಳಿತಿತ್ತ ಅಂತ. ಅದು ಮಾಡಬಹುದು. ಈಗ ಸರ್ಕಾರದಲ್ಲಿ ಕೆಲಸ ಮಾಡುವವರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗುವುದಿಲ್ಲ ಆಯ್ತಲ್ಲ, ಅದೆಲ್ಲ ಬಿಟ್ಟು ಬಿಡಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ BPL ಕಾರ್ಡ್ ಹೊಂದಿದ್ದಾರೆ? BPL ಕಾರ್ಡ್ನ ಅರ್ಥ ಏನು? ಅವರಿಗೆ ಊಟಕ್ಕಿಲ್ಲ, ನೀವು ಅಕ್ಕಿ ಕೊಡ್ತಾ ಇದ್ದೀರಿ, ಅವರಿಗೆ ಉದ್ಯೋಗ ಇಲ್ಲ, ಬೇರೆ ಯಾವುದು ನರೇಗಾ ಅದರಲ್ಲಿ ಅವರಿಗೆ ಸಂಬಳ ಇದು ಕೊಡ್ತಿದ್ದೀರಿ, ಉದ್ಯೋಗ ಖಾತರಿ ಯೋಜನೆಯಲ್ಲಿ ಇದು ಕೊಡ್ತೀರಿ, ಹಣ ಕೊಡ್ತಿದ್ದೀರಿ, ದಿವಸಕ್ಕೆ ಎಷ್ಟು 150-300 ರೂಪಾಯಿನ ಕೊಡ್ತಿದ್ದೀರಿ, ಗೊತ್ತಾಯ್ತಲ್ಲ ನಿಮಗೆ? ಅಂಥವರ ಮಕ್ಕಳು ನಾನು ಬೇಕರಿಗೆ ಬರೆದು ಕೊಡ್ತೇನೆ. BPL ಕಾರ್ಡ್ ಹೋಲ್ಡರ್ 50% 70% ಮಕ್ಕಳು ಇಂಗ್ಲಿಷ್ ಮೀಡಿಯಂ ಶಾಲೆ ಹೋಗ್ತಾ ಇದ್ದಾರೆ. ಇದು ಬೇಕಿದ್ರೆ ನೀವು ನಾಳೆ ಸರ್ವೆ ಮಾಡಿ ನೋಡ್ಬೋದು. ಖಂಡಿತ ಊಟಕ್ಕಿಲ್ಲ ಅಂತ ಅಕ್ಕಿ ಕೊಡುವವರ ಮಕ್ಕಳು ಅವ್ರ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂ ಶಾಲೆ ಕಳಿಸ್ತಾರೆ ಅಂತ ಹೇಳಿದ್ರೆ ನಿಮ್ಮ ಪಾಲಿಸಿಗಳು ಎಲ್ಲಿ? ಯಾವ ಪಾಲಿಸಿ ಮೇಕರ್ಸ್ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ? 100% ಫೇಲ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಇರಬಹುದು ಪಾಲಿಸಿ ಮೇಕರ್ಸ್ ಅಂತ ಇದ್ದಾರೆ, ಅವರ ಕೆಲಸ ಅದೇ ಯಾವ್ಯಾವ ಪಾಲಿಸಿಗಳು ಮಾಡಬೇಕು, ಜನರಿಗೋಸ್ಕರ ಏನು ಮಾಡಬೇಕು ಅಂತ. ಇಲ್ಲಿ ಏನಾಗಿದೆ, ಈ ಯಾವುದೇ ಕಾರ್ಯಕ್ರಮಗಳು ಜನರಿಗೆ ಬೇಕಾದ ರೀತಿಯಲ್ಲಿ ಬರ್ತಾ ಇಲ್ಲ. ಜನರಿಗೆ ಬೇಕಾಗುವ ರೀತಿಯಲ್ಲಿ ಯಾವ ಕಾರ್ಯಕ್ರಮಗಳು ನಿರೂಪಣೆಯಾಗಿ ಬರ್ತಾ ಇಲ್ಲ. ಪ್ರತಿಯೊಂದು ಬರ್ತಾ ಇರೋದು ಅವರ ಸ್ವಾರ್ಥಕ್ಕೋಸ್ಕರ. ಎಲ್ಲೇ ಒಂದು ಕಡೆ ಸ್ವಾರ್ಥ ಬೇಕು, ನಮ್ಗೇನು ಉಳಿತದೆ ಅಷ್ಟೇ. ಜನರು ಬಡವರಾಗಿ ಇದ್ರೆ ಅವ್ರಿಗೇನು ತೊಂದರೆ ಇಲ್ಲ, ಬಡವರಾಗಿ ಇರಬೇಕನ್ನೋ ಉದ್ದೇಶವೂ ಇರಬಹುದು, ನಾನು ಸೀದಾ ಹೇಳಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತಲ್ಲ ನಿಮಗೆ? ಆದುದರಿಂದ ನನ್ನ ಇಷ್ಟೇ 10 ವರ್ಷ ಮುಂದಿನ 10 ವರ್ಷ ಯಾವುದೇ ಸರ್ಕಾರ ಇರಲಿ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಟ್ಟದಿದ್ದರೆ ನಮ್ಮ ಬಡವರಿಗೋಸ್ಕರ ಬೇರೆ ಯಾವುದೇ ಸ್ಕೀಮನ್ನು ತಗುವ ಅವಶ್ಯಕತೆ ಇಲ್ಲ. ಅದರಿಂದ ನಮ್ಮ ದೇಶ ಸ್ವಾವಲಂಬಿಯಾಗಿ ಬೆಳೀತದೆ. ಅದರಲ್ಲಿ ಶಿಕ್ಷಣ ಅಂದುಕೊಳ್ಳೆ ಬರೇ ಇದಂತ ಹೇಳೋದಿಲ್ಲ, ನಾನು ಡಿಗ್ರಿ ಅಂತ ಹೇಳೋದಿಲ್ಲ. ವೃತ್ತಿಪರ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ಯಾರಿಗೆ ಯಾವ ಕೆಲಸದಲ್ಲಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಉಂಟು, ಬಡವರು ಇರ್ಬೋದು, ಹಣ ಇದ್ದವರು ಯಾರೇ ಇರ್ಬೋದು, ಪ್ರತಿಯೊಬ್ಬರಿಗೂ ಉಚಿತವಾದ ಶಿಕ್ಷಣ ಕೊಟ್ಟದಿದ್ದರೆ ಖಂಡಿತವಾಗಿ ನಮ್ಮ ದೇಶ ಅಭಿವೃದ್ಧಿಯ ಯಾವ ದೇಶಕ್ಕೂ ಕಡಿಮೆ ಇಲ್ಲದಾಗೆ ಅಭಿವೃದ್ಧಿ ಹೊಂದೋದ್ರಲ್ಲಿ ನಾವೇನು ಸಂಶಯ ಇಲ್ಲ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ವಸಂತ ಪಡಿಯಾರ್ ಅವರು ಈಗ ಒಂದು ಮಾತನ್ನು ಹುಟ್ಟು ಹಾಕಿದ್ರು. ನೀವು ಸರ್ಕಾರಿ ಆಫೀಸರ್ಗಳ ಮಕ್ಕಳು ಪ್ರೈವೇಟ್ ಶಾಲೆಯಲ್ಲಿ ಕಲಿತಾರೆ ಅಂತ ಹೇಳಿದ್ದಕ್ಕೆ ಅದನ್ನು ಅವರು ಬಿಡಿ ಅಂದ್ರು. ಈ BPL APL ಎಲ್ಲೇ ಇರ್ಲಿ, ತನ್ನ ಮಗ ಕಲಿಬೇಕೆಂಬ ಆಸೆ APL ನವರಿಗುಂಟು, BPL ನವರಿಗುಂಟು. ಅವ ರಾತ್ರಿ ಹಗಲು ದುಡ್ದಾದ್ರೂ ಮಕ್ಕಳಿಗೆ ಓದ್ತಾನೆ. ಅಲ್ಲಿ ಇಂಗ್ಲಿಷ್ ಮೀಡಿಯಂ ಆದ್ರೆ ಯಾವುದು ಬರೋದಿಲ್ಲ, ಅದಕ್ಕೆ ಅವರು ಬತ್ತಿ ಇಡ್ತಾ ಇದ್ದಾರೆ. ಉದಾಹರಣೆಗೆ ನಾನು ಒಬ್ಬ, ನಿಜವಾಗಿ ನನ್ನ ಯೋಗ್ಯತೆಯಲ್ಲಿ ನನ್ನ ಮಕ್ಕಳಿಗೆ ಡಾಕ್ಟರ್ ಕಲಿಸುವ ಯೋಗ್ಯತೆ ಇಲ್ಲ, ಆದರೂ ಆಮೂಲಾಗ್ರವಾಗಿ ಕಲಿಸುತ್ತೇನೆ ಅಂತ ದೃಢವಾಗಿ ಕಲಿಸಿದ್ದೇನೆ. ನಾವು ಜಿಂದಾಲ್ ಕಂಪನಿಗೆ ಸ್ಕಾಲರ್ಶಿಪ್ ಗೆ ಬರ್ದೆವು. ಎಲ್ಲಾ ವಿಚಾರ ಬರ್ದಾಗ ಅವರ ಬಾಯಿಂದ ಬಂದ ಮಾತು, ನೀವು ಇಷ್ಟು ಲೋ ಕ್ಲಾಸ್ ಅಲ್ಲಿದ್ದು ಮಗಳಿಗೆ ಯಾವ ರೀತಿ ಡಾಕ್ಟರ್ ಕಳಿಸ್ತೀರಿ? ನೋಡಿದ್ದೀರಾ, ಇವರು ದೊಡ್ಡವರಿಗೆ ಕೊಡ್ತಾರೆ ಇದು ಸ್ಕಾಲರ್ಶಿಪ್, ಅದು ಇದೆಲ್ಲ ಕೊಡ್ತಾರೆ, ನೀವು ಬಡವರಿಗೆ ನೀವು ಯಾಕೆ ಕಲಿಸ್ತೀರಿ? ನೀವು ಯಾವ ಧೈರ್ಯದಲ್ಲಿ ಹಾಕಿದ್ದೀರಂತ ಅವರ ಧೈರ್ಯವನ್ನು ಕುಂದುತ್ತಾರೆ. ಇದು ನಮ್ಮ ದೇಶದ ಒಂದು ರೀತಿ ನೀತಿ, ಇದೆಲ್ಲ ಬಿಡ್ಬೇಕು. ಖಂಡಿತ ಖಂಡಿತ. ಅದೇ ರೀತಿಯಲ್ಲಿ ಕಷ್ಟಪಟ್ಟು ಕಲಿಸಿ, ಅದೇ ಈಗ ಹೇಳ್ತಾರಲ್ಲ ಡಾಕ್ಟರ್ಗಳು ಫೀಸ್ ತಗೊಳ್ತಾರೆ, ಅದು ತಗೊಳ್ತಾರೆ ಅಂತ ಹೇಳಿ, ಅವ್ರು ಏನೇನು ಸಾಲ ಮಾಡಿ 3ಕ್ಕೆ 4 ಬಡ್ಡಿ ಕೊಟ್ಟು ಹೀಗಿರುವಾಗ ಈಗ ನಾವು ICUಗೆ ಇದು ಅವರ ಇನ್ವೆಸ್ಟ್ಮೆಂಟ್ ಕ್ಯಾರ್ ಅಂತ ಹೇಳ್ತೇವೆ. ಇದನ್ನೆಲ್ಲ ನಾವು ಸಣ್ಣವರಿಗೆ ನಾವು ಸಪೋರ್ಟ್ ಮಾಡಿ ಮುಂದೆ ತರಬೇಕು. ಧೈರ್ಯ ಮಾಡಿದವರಿಗಾದ್ರೂ ಧೈರ್ಯದಲ್ಲಿ ಬದುಕಲಿಕ್ಕೆ ಬಿಡ್ಬೇಕು. ನಿಜವಾಗಿ 100ರಲ್ಲಿ 80 ಜನ ಧೈರ್ಯ ಮಾಡಲ್ಲ, ಆಗುದಿಲ್ಲ ಅಂತ. ನಿಜವಾಗಿ PUCಯ ನಂತರ ಇದು ಮುಗಿಯುವ ತನಕ 90% ಜನ ಸಂಸಾರದವರು, ಹೊರಗಿನವರು ದೂರ, ಅರ್ಧದಲ್ಲಿ ಬಿಡ್ತೀಯ ನೀನು, ಅದು ಮಾಡ್ಬೇಡ, ಇದು ಮಾಡ್ಬೇಡ, ಮರ್ಯಾದೆ ತೆಗಿಬೇಡ ಅಂದ್ರೆ ಕಲ್ತಷ್ಟು ಕಲ್ತು ಹೋಗ್ಬಿಟ್ರೆ ಮರ್ಯಾದೆ ಹೋಗ್ತದೆ. ಎಲ್ಲೇ ಒಂದು PUC ಕಲ್ತು ಬಿಟ್ರೆ ಅವರ ಮರ್ಯಾದೆ ಹೋಗಲ್ಲ, ಅವರಿಗೆ ಸಂತೋಷ ಆಗ್ತದೆ ಇವರ ಮಕ್ಕಳು ಕಲೀಲಿಲ್ಲ ಅಂತ. ಹೀಗೆ ಯಾಕೆ ಅವರು ಭಾವಿಸ್ತಾರೆ? ಜೀವಂತ ಸಾಕ್ಷಿ ನಾನು. ನಿಜವಾಗಿ ಆಗ ನನ್ನ ಯಾವ APL BPL ಇಲ್ಲ, ಯಾವುದನ್ನೂ ಮಾಡ್ಲಿಲ್ಲ, ಒಬ್ಬನೇ ದುಡಿದು ಕಂಪ್ಲೀಟ್ ಮಾಡಿದ್ದೇನೆ, ಬಿಡ್ಲಿಲ್ಲ. ಅದಕ್ಕೆ ಆ ಟೈಮ್ನಲ್ಲಿ ನಮ್ಗೆ
ವೀರೇಂದ್ರ ಹೆಗ್ಡೆ ಅವರು ಒಂದು ಕೈ ಹಿಡಿದು ಸಹಕರಿಸಿದ್ದಾರೆ, ತುಂಬಾ ಸಹಕರಿಸಿದ್ದಾರೆ. ಒಬ್ರೇ ನಮ್ಮ ಕೈ ಹಿಡಿದವರು, ನೀವು ಕಲ್ಸಪ್ಪ ಅಂತ ಹೇಳಿದವರು ಖಂಡಿತ ಇದ್ದಾರೆ. ಅಂತವರು ಜಾಸ್ತಿ ಆಗ್ಲಿ, ಇನ್ನ ಇವರು ಬಡವರು ಕಲಿಬಾರ್ದಂತ ಹೇಳುವವರು ಸ್ವಲ್ಪ ಕಡಿಮೆ ಆಗಿ ಅಷ್ಟೇ. ಖಂಡಿತ ಸರ್, ಧನ್ಯವಾದಗಳು ಮಾತಾಡಿದ್ದಕ್ಕೆ. ಸೊ ಅವರೊಂದು ಮಾತುಗಳು ಹೇಳಿದ್ರು, APL ಕಾರ್ಡ್ ಆಗಲಿ ಅಥವಾ BPL ಕಾರ್ಡ್ ಆಗಲಿ ಅಥವಾ ಇನ್ಯಾವುದೋ ಹಸಿರು ಕಾರ್ಡ್ ಆಗಲಿ ಯಾವುದೋ ಆಗಲಿ, ಆ ಮನೆಯವರಿಗೆ ಏನಿರುತ್ತೆ ಅಂತಂದರೆ ಮಕ್ಕಳಿಗೆ ಓದಿಸ್ಲೇಬೇಕು ಅಂತ ಇರುತ್ತೆ. ಮಕ್ಕಳಿಗೆ ನಾವು ಹೇಗಾದರೂ ಮಾಡಿ ಅಮೂಲಾಗ್ರವಾಗಿ ನಾವು ಕೆಲಸವನ್ನು ಮಾಡಿ ಆದರೂ ಕೂಡ, ಎಷ್ಟೇ ಕಷ್ಟಪಟ್ಟರು ಕೂಡ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಅವರು ಮಕ್ಕಳನ್ನು ಸೇರಿಸ್ತಾರೆ ಅಂತ. ನಾನು ಅದನ್ನೇ ತಪ್ಪಲ್ಲ ಅಂತ ಹೇಳಿದ್ರು. ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಅವರು ಪಾಪ ಜಿಂದಾಲ್ ಕಂಪನಿಯಲ್ಲಿ ಅವ್ರು ದುಡಿದಿದ್ದಾರೆ, ಪಾಪ ಕಷ್ಟಪಟ್ಟು ದುಡಿದಿದ್ದಾರೆ. ಅವರು ದುಡಿದ ಅದೆಷ್ಟು ಅಂಶ ಎಜುಕೇಷನಿಗೋಸ್ಕರ, ಅವ್ರ ಮಕ್ಕಳ ಎಜುಕೇಷನ್ಗೋಸ್ಕರ ಹಾಕಿದಾರೆ ಗೊತ್ತಿಲ್ಲ. ಅದೇ ಅವರಿಗೊಂದು ಅವ್ರು ದುಡ್ದದ್ರಲ್ಲಿ 10% ಮಾತ್ರ ನೀವು ಮಕ್ಕಳ ಎಜುಕೇಷನಿಗೆ ಹಾಕಿದ್ರೆ ಸಾಕು ಅಂತ ಏನಾದರೂ ಅವರಿಗೆ ಹೇಳಿದಿದ್ರೆ ಅವ್ರು ಎಷ್ಟು ಖುಷಿಯಿಂದ ಕೊಡ್ತಿದ್ರು. ನಿಮ್ಮ ಮಕ್ಕಳಿಗೆ ನಾವು ಯಾವುದೇ, ನೀವು ಎಷ್ಟೇ ಕಲೀರಿ, ನಾವು ₹1 ತಗೊಳ್ಳೋದಿಲ್ಲ, ಎಜುಕೇಷನ್ ನಮ್ಮ ಸೈಡಿಂದ ನಿಮಗೆ ಫ್ರೀ ಇದೆ. ಬಟ್ ನೀವು ಏನು ದುಡಿತೀರಿ, ಒಂದು 5%, 10% ಅದನ್ನು ನೀವು ಪ್ರತಿ ಇದರಲ್ಲಿ ತಿಂಗಳು ಮಕ್ಕಳಿಗೆ ನಮ್ಮ ಇದಕ್ಕೆ ಕಟ್ಟಬೇಕು. ಅದಕ್ಕೊಂದು ಪೂಲ್ ಅಂತ ಮಾಡಬೇಕು, ಪೂಲ್ ಅಕೌಂಟ್ ಮಾಡಬೇಕು. ಇವತ್ತಿಗೆ PF ಆಗಿದೆ, ಹಾಗೆ ಪೂಲ್ ಅಕೌಂಟ್ ಅಂತ ಮಾಡಬೇಕು. ಆ ಪೂಲ್ ಅಕೌಂಟಿಗೆ ಯಾರು ದುಡ್ದಿದ್ರು ಒಂದು 10% ಅದು ಆ ಪೂಲಿಗೆ ಬಂದು ಪ್ರತಿ ತಿಂಗಳಲ್ಲಿ ಬೀಳಬೇಕು. ಖಂಡಿತ. ಅಷ್ಟು ಸಾಲದಿದ್ದರೆ, ಒಂದು ವೇಳೆ ನಮ್ಮ ದೇಶದಲ್ಲಿ ಆ ಹಣ ಕ್ರೋಢೀಕರಣ ಸಾಕಾಗ್ಲಿಲ್ಲ ಅಂತೇಳಿ ಆದರೆ, ನಮ್ಮ ದೇಶದ ಪ್ರಧಾನಿ ಆಗಲಿ ಅಥವಾ ಯಾವುದೇ ಮುಖ್ಯ ಮಂತ್ರಿಗಳಾಗಲಿ ಇಂಥದ್ದೊಂದು ನಿವೇದನೆ ಮಾಡಿದರೆ, ಈಗ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ, ಅದೆಲ್ಲ ಚಾರಿಟೇಬಲ್ ಟ್ರಸ್ಟ್ಗಳು ತಿಂತ ಇದ್ದಾರೆ, ಗೊತ್ತಾಯ್ತಲ್ಲ ನಿಮಗೆ. ಅಂತ ಹಣ ಬೇಕಾದಷ್ಟು ಕೊಡೋರಿದ್ದಾರೆ. ಈಗ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಅಥವಾ ದೇಶದಲ್ಲ, ಬರೀ ನಮ್ಮ ದೇಶ ಅಲ್ಲ, ಇಡೀ ವಿಶ್ವದಲ್ಲಿ ಭಾರತದಲ್ಲಿ ನಾಳೆಯಿಂದ ಎಜುಕೇಶನ್ ಫ್ರೀ ಕೊಡ್ತೇವೆ, ನಮ್ಗೆ ಇಷ್ಟು ಕೋಟಿ ಹಣ ಬೇಕು, ನಮ್ಮಲ್ಲಿ ಕ್ರೋಢೀಕರಣ ಇಷ್ಟಿದೆ, ನಮ್ಗೆ ಇಷ್ಟು ಕಡಿಮೆ ಅಂತದೆ ಅಂತೇಳಿ ಆದರೆ ಇಡೀ ವಿಶ್ವದಿಂದ ಕೋಟಿಗಟ್ಟಲೆ ಹಣ ಹರಿದು ಬರ್ತದೆ ನಮ್ಮ ದೇಶಕ್ಕೆ. ಬೇರೆ ಏನು ಮಾಡೋದು ಬೇಡ, ಕೋಟಿ ಅಂತ ಅದು ಎಷ್ಟು ಬೇಕು ಹಣ, ಅದ್ರ ದುಪ್ಪಟ್ಟು ಹಣ ನಮ್ಮ ದೇಶಕ್ಕೆ ಬರ್ತದೆ. ಬಟ್ ಮಾಡ್ತೇನೆ ಅನ್ನೋ ಒಂದು ಛಲ ಬೇಕು ನಮ್ಮ ರಾಜಕೀಯದವರಿಗೆ. ಅದಿದ್ರೆ ಮಾತ್ರ ಅದು ದೇಶ ನಾಳೆ ಉದ್ಧಾರ ಆಗ್ತದೆ. ಬೇರೆ ಯಾವುದು ನಾನು ಹೇಳೋದಲ್ಲ, ನಾನು ತುಂಬ ಸ್ಕೀಮ್ ಇದೆ, ಆ ಸ್ಕೀಮ್ಗಳನ್ನೆಲ್ಲ ತೆಗೆದು ಒಂದು 10 ವರ್ಷ ಬೇಕಿದ್ರೆ ಅವರು ಟ್ರಯಲ್ ಮಾಡಿ ನೋಡಲಿ. 10 ವರ್ಷದಲ್ಲಿ ನಮಗೆ ಯಾವ ಸ್ಕೀಮ್ ಕೊಡೋ ಅವಶ್ಯಕತೆ ಇಲ್ಲ. ಸ್ವಾಮಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟರೆ, ಅವ್ರು ನಾಳೆ ಒಳ್ಳೆ ಉದ್ಯೋಗ ಮಾಡಿದರೆ ಅವ್ರಿಗೆ ನೀವು ಬೇರೆ ಏನು ಕೊಡೋ ಅವಶ್ಯಕತೆ ಇದೆ? ಖಂಡಿತ ಖಂಡಿತ. ಈ ವಿಚಾರವಾಗಿ ನಾನು ಮತ್ತೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ ಒಂದು ವಿರಾಮದ ಬಳಿಕ. ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗ ಈ ಒಂದು ಸಮಗ್ರ ಭಾರತದಲ್ಲಿ ಯಾವ ರೀತಿಯಾದಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಇನ್ನು ಅದೇ ರೀತಿಯಲ್ಲಿ ಸರ್ಕಾರಗಳು ಉಚಿತ ಶಿಕ್ಷಣವನ್ನು ಕೊಡುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭಾರತ ವಿಶ್ವಗುರು ಆಗುವಂಥ ಕೂಡ ಸನ್ನಾಹದಲ್ಲಿ ಮುಂದುವರಿಯುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಇನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನು ಮಾತಾಡಲಿಕ್ಕಿದೆ. ಅದಕ್ಕೆ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಶೈಕ್ಷಣಿಕ ಅಧಪತನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಶಿಕ್ಷಣದ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಆಗ್ತಾ ಇರ್ತಕ್ಕಂಥ ಅಧಪತನದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಅದೇ ರೀತಿಯಲ್ಲಿ ಸರ್ಕಾರ ಯಾವ ರೀತಿ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಶಿಕ್ಷಣದ ವಿಚಾರಗಳಲ್ಲಿ ಅನ್ನುವಂಥ ಒಂದು ವಿಚಾರಗಳ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ. ಈಗಾಗಲೇ ವಸಂತ್ ಪಡ್ಯಾರ್ ಅವರೇ ಸಾಕಷ್ಟು ವಿಚಾರಗಳನ್ನು ಉಚಿತ ಶಿಕ್ಷಣದ ಬಗ್ಗೆ ಹೇಳಿದ್ರಿ. ಆದರೆ ಈಗ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಕೊಡ್ತಾ ಇದ್ದಾರೆ. ಅವರ ಒಂದು ಉದ್ದೇಶಗಳೇನು ಅಂತಂದರೆ, ನಮ್ಮ ಒಂದು ದೇಶದಲ್ಲಿ ಒಂದು ಭಾವಿ ಪ್ರಜೆಗಳೇನಿದ್ದಾರೆ ಅವರಿಗೆ ಉತ್ತಮವಾದಂಥ ಒಂದು ಚಿಂತನೆಗಳನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅಂಕು ಡೊಂಕುಗಳನ್ನು ತಿದ್ದುವಂಥ ಒಂದು ಕೆಲಸವನ್ನು ಮಾಡಬೇಕು. ಅದರ ಕುರಿತಾಗಿ ಚಿಂತನೆಯನ್ನು ನಡೆಸಬೇಕು, ಚರ್ಚೆಗಳನ್ನು ಮಾಡಬೇಕು. ಒಟ್ಟಾರೆಯಲ್ಲಿ ಸಮಾಜ ಸುವ್ಯವಸ್ಥಿತವಾಗಿರಬೇಕು ಅನ್ನೋದು ಎಲ್ಲ ಒಂದು ಶಿಕ್ಷಣ ಸಂಸ್ಥೆಗಳ ಮೂಲ ಉದ್ದೇಶ. ಹೌದು. ಆದರೆ ಅದೆಲ್ಲ ಈಗ ಆಗ್ತಾ ಇದೆಯಾ ಅಂತ,
ಅದಕ್ಕೋಸ್ಕರವೇ ಅಂತ ಒಂದು ಉದ್ದೇಶಗಳು ಸಮರ್ಪಕವಾಗಿ ನಡೆಯುತ್ತೆ ಅಂತವೇ ಬಹುಶಃ ಎಲ್ಲರೂ ಕೂಡ ಮಕ್ಕಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸ್ತಾ ಇದ್ದಾರಾ ಅಂತ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಏನಾದರೂ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತದೆ ಅಂಥೇಳಿ 100ಕ್ಕೆ 100 ನಾವು ಆ ರೀತಿ ಇದರಲ್ಲಿ ನಾವು ಅಳತೆ ಮಾಡಲಿಕ್ಕೆ ಆಗೋದಿಲ್ಲ. ಖಾಸಗಿ ವಿದ್ಯಾಸಂಸ್ಥೆಗಳಿರುವುದು ನೋಡಿ, ಇಲ್ಲಿ ಮೂಲ ಧ್ಯೇಯ ಅಂತ ಉಂಟು. ಸರ್ಕಾರಿ ಸಂಸ್ಥೆಗಳದ್ದು ಸೇವಾ ಮನೋಭಾವನೆ. ಸರ್ಕಾರಿ ಸಂಸ್ಥೆ ಏನಾದರೂ ಒಂದು ಇರುದಿದ್ರೆ ಇವತ್ತು KSRTC ಇರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಅವ್ರದ್ದು ಫಸ್ಟ್ ಧ್ಯೇಯ ಅಂತ ಹೇಳಿದರೆ ಸೇವಾ ಮನೋಭಾವನೆ. ಖಾಸಗಿಯವರದ್ದು ಲಾಭ ಮನೋಭಾವನೆ. ಅದಕ್ಕೋಸ್ಕರವೇ ಬಹುಶಃ ಸರ್ಕಾರಿ ಶಾಲೆಗಳ ಲಾಭ ಪಡುವ ಉದ್ದೇಶದಲ್ಲಿ ನೀವು ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಶಾಲೆಯನ್ನು ಇಟ್ಕೊಂಡಿದ್ರೆ ಅಲ್ಲಿ ಸೇವೆಯನ್ನ ಯಾಕೆ ಕೊಡ್ಬೇಕಂತ ಹೇಳಿದ್ರೆ ಅವರ ಒಂದು ಡಿಗ್ನಿಫೈಟಿ ಅದು ಇಲ್ಲ ಅಂತ ಹೇಳುದಿಲ್ಲ. ತುಂಬಾ ಒಳ್ಳೆ ಖಾಸಗಿ ಸಂಸ್ಥೆಗಳು ಇದೆ, ಇಲ್ಲ ಅಂತ ಹೇಳುದಿಲ್ಲ. ಬಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಆ ಸುಸಂಸ್ಕೃತ ನಮ್ಮ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾಗುವ ಎಜುಕೇಶನ್ ಯಾವ ಇದರಲ್ಲೂ ಸಿಗ್ತಾ ಇಲ್ಲ. ಇವತ್ತು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಇವತ್ತು ಯೋಗ ಕಲಿಸ್ಬೇಕಂತ ಉಂಟು, ಶಾಲೆಯಲ್ಲೆಲ್ಲ ಯೋಗ ಕಲಿಸ್ಬೇಕು, ಅವರಿಗೆ ಒಂದು ಒಳ್ಳೆ ಇದು ಕೊಡಬೇಕು, ದೈಹಿಕ ಶಿಕ್ಷಣ ಹೇಳ್ತಾರೆ, ದೈಹಿಕ ಶಿಕ್ಷಣ ಕೊಡಬೇಕು, ಯೋಗ ಪ್ರಾಣಾಯಾಮ ಕೊಡಬೇಕು, ಅದರೊಟ್ಟಿಗೆ ಒಳ್ಳೆ ಒಂದು ಸುಸಂಸ್ಕೃತ ಒಂದು ಇದು ಎಜುಕೇಶನ್ ಕೊಡಬೇಕು ಅವರಿಗೆ. ಅವ್ರಿಗೆ ಯಾರು ಹಿರಿಯನನ್ನು ನಾವು ಹೇಗೆ ಗೌರವ ಮಾಡಬೇಕು, ನಮ್ಮ ಇದನ್ನೇ ಯಾವ ರೀತಿ ನಾವು ಸಮಾಜದಲ್ಲಿ ಬದುಕಬೇಕು, ಮುಂದೆ ನಮಗೆ ಬರುವ ದಿನಗಳು ನಮಗೆ ಬಂದ ಕಷ್ಟಗಳಿರ್ಬೋದು ಅದನ್ನು ಹೇಗೆ ನಾವು ಜೀವನದಲ್ಲಿ ಎದುರಿಸ್ಕೊಂಡು ಹೋಗಬೇಕು, ಉದ್ಯೋಗ ಮಾಡಬೇಕಾದ್ರೆ ಯಾವ ರೀತಿಯ ಉದ್ಯೋಗ ಮಾಡಬೇಕು, ನಾವು ಸಮಾಜದಲ್ಲಿ ನಮ್ಮನ್ನು ಗುರುತಿಸಿಕೊಳ್ಬೇಕಾದ್ರೆ ನಮ್ಗೆ ಏನು ಬೇಕು, ನಮ್ಮ ಹತ್ರ ಏನು ಇರಬೇಕು, ಆ ಮೂಲಭೂತ ತತ್ವ ನಮ್ಗೆ ಗೊತ್ತಿರಬೇಕು. ಸಮಾಜದಲ್ಲಿ 10 ಜನ ನಮ್ಮನ್ನು ಗುರುತು ಮಾಡಬೇಕಿದ್ರೆ ನಮ್ಮ ಹತ್ರ ಏನಿರಬೇಕು. ನಾವು 10 ಜನರು ಒಟ್ಟಿಗೆ ಬದುಕಿದ್ರೆ ನಮ್ಮನ್ನು ಯಾರು ಗುರುತು ಮಾಡೋದಿಲ್ಲ. ನಮ್ಮನ್ನು ಯಾರಾದ್ರೂ ಪರಿಚಯ ಮಾಡ್ಬೇಕಂದ್ರೆ ನಮ್ಮ ಹತ್ರ ಏನೋ ಒಂದು ಸ್ಪೆಷಾಲಿಟಿ ಬೇಕು, ಇಲ್ಲಾಂದ್ರೆ ಯಾರು ಗುರುತು ಮಾಡ್ತಾರೆ? ಇಲ್ಲ. ಅದಕ್ಕೋಸ್ಕರ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಒಂದು ಉತ್ತಮ ಇದು ಕೊಟ್ಟದಿದ್ರೆ ಅದಕ್ಕೆ ನನ್ನ ಪ್ರಕಾರ ಒಳ್ಳೆ ಎಜುಕೇಶನ್ ಅಂತ ಹೇಳ್ಬೋದು. ಇವತ್ತು ಎಜುಕೇಶನ್ ಅಂತ ಹೇಳಿ ಬರೀ ಎಜುಕೇಶನ್ ಸ್ಟ್ಯಾಂಡರ್ಡಲ್ಲಿ ನಾವು ಒಳ್ಳೆ ಇಂಗ್ಲೀಷ್ ಕಲಿಸಿದ ಕೂಡಲೇ ಒಳ್ಳೆ ಎಜುಕೇಶನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬರೀ ಇಂಗ್ಲೀಷ್ ಒಳ್ಳೆ ಕಲಿಸ್ತಾರೆ ಮಾರ್ರೆ, ಫಸ್ಟ್ ಕ್ಲಾಸ್ ಕಲಿಸ್ತಾರೆ, 99% ಮಾರ್ಕ್ ತಗೊಳ್ತಾರೆ, 100% ಮಾರ್ಕ್ ತಗೊಳ್ತಾರೆ. ಅದು ಮಾತ್ರ ನಾವು ಇವತ್ತೇನು ಮಾರ್ಕ್ಸ್ ತಗೊಳ್ಳೋದು ಒಂದೇ ಒಂದು ನಾವು ಆ ಒಂದು ಪ್ಯಾರಾಮೀಟರ್ ಇಟ್ಕೊಂಡು ನಾವು ಎಜುಕೇಶನ್ ಒಳ್ಳೇದಂತ ಹೇಳಲಿಕ್ಕೆ ಆಗೋದಿಲ್ಲ. ಎಜುಕೇಶನ್ ಅಂದ್ರೆ ಏನು? ಅವರ ಜೀವನವನ್ನ ಯಾವ ರೀತಿ ಅವರು ಕಟ್ಟಿಕೊಳ್ಬೇಕು, ಅವರ ಸಮಾಜದಲ್ಲಿ ಹೇಗೆ ಬದುಕಬೇಕು, ಅವರನ್ನು ಇದನ್ನ ಹೇಗೆ ನಿರೂಪಣೆ ಮಾಡ್ಕೊಳ್ಬೇಕು, ಅದನ್ನ ಸಂಪೂರ್ಣವಾಗಿ ಯಾವುದಾದ್ರೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಸ್ತಾ ಇದ್ರೆ ಅದನ್ನ ನಾವು ಉತ್ತಮ ಶಿಕ್ಷಣ ಸಂಸ್ಥೆ ಅಂತ ಹೇಳ್ಬೋದು. ಅದು ಬಿಟ್ಟು ಬರೇ ನಾವು 4 ಇಂಗ್ಲಿಷ್ ಮಾತಾಡಿದ ಕೂಡಲೇ ಅದು ಒಳ್ಳೆ ಶಿಕ್ಷಣ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರಿಂದ ಶಿಕ್ಷಣ ಏನಾದರೂ ಇನ್ನೂ ನಮ್ಮ ಇದರಲ್ಲಿ ಒಳ್ಳೇದಾಗಬೇಕಂದ್ರೆ ಫಸ್ಟ್ ಆಗಿ ಕೊಡುವ ಶಿಕ್ಷಣ ಉಚಿತವಾಗಿರ್ಬೇಕು. ಅದಕ್ಕೆ ಯಾವುದೇ ರೀತಿಯ ಚಾರ್ಜ್ ಇರಬಾರ್ದು. ಒಂದು ಕಡೆ ಇಷ್ಟು ಹಣ ಕೊಟ್ಟು ಕಲಿಯೋದು, ಇನ್ನೊಂದು ಕಡೆ ಫ್ರೀ ಕಲಿಸೋದು ಅದು ಇರಬಾರ್ದು. ಶಿಕ್ಷಣ ಉಚಿತವಾಗಿದ್ರೇನೆ ಶಿಕ್ಷಣಕ್ಕೆ ಬೆಲೆ ಬರ್ತದೆ. ಆಯ್ತಾ? ಎರಡನೇದಾಗಿ ಮಾನವೀಯ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಇರಬೇಕು. ಮಾನವೀಯ ಮೌಲ್ಯ ಎಲ್ಲಿಲ್ಲ ಅದು ಶಿಕ್ಷಣ ಅಲ್ಲ. ಮಾನವೀಯ ಮೌಲ್ಯ ಅಂತ ಹೇಳಿದ್ರೆ ಅದು ಒಂದು ಶಬ್ದದಲ್ಲೇ ನಾನು ನಿಮ್ಗೆ 1 ಗಂಟೆ ಬೇಕಾದ್ರೆ ನಾನು ಲೆಕ್ಚರ್ ಕೊಡ್ಬೋದು. ಖಂಡಿತ. ಯಾಕಂದ್ರೆ ಅದಕ್ಕೆ ಈಗ ಮಾನವೀಯ ಮೌಲ್ಯಗಳನ್ನ ಅರಿತುಕೊಂಡು ನಾವು ಸಮಾಜದಲ್ಲಿ ಹೇಗೆ ಜೀವನ ಮಾಡ್ಬೇಕಂತ ಕಲ್ತುಕೊಂಡ್ರೆ ಅದನ್ನ ನಮ್ಮ ಶಿಕ್ಷಣ ಸಂಸ್ಥೆಗಳೇನಾದ್ರು ಕಲಿಸೋದಿದ್ರೆ ನಮ್ಮ ಸಮಾಜ ಈ ಅಧೋಗತಿಗೆ ಬರ್ತಿರ್ಲಿಲ್ಲ ಅಂತ. ಗೊತ್ತಾಯ್ತಲ್ಲ ನಿಮಗೆ? ಇವತ್ತು ಯಾಕೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ರೂ ನಾವು ನಮ್ಮ ಸಮಾಜಕ್ಕೆ ಇವತ್ತು ಇರ್ಬೋದು. ನಾವು ಇವತ್ತು ಯಾವುದೇ ಒಂದು ಸರ್ಕಾರ ಆಗಲಿ, ಯಾರೇ ಒಂದು ಮನಸ್ಸು ಮಾಡಿರಲಿ, ಇವತ್ತು ಇಸ್ಕಾನ್ ಅಂತ ಸಂಸ್ಥೆ ಇರ್ಬೋದು, ಲಕ್ಷಾಂತರ ಮಕ್ಕಳಿಗೆ ಫ್ರೀ ಊಟ ಕೊಡ್ತಾರೆ. ಗೊತ್ತಾಯ್ತಲ್ಲ ನಿಮಗೆ? ಅಲ್ಲಿ ಹಣ ಎಲ್ಲಿಂದ ಬರ್ತದೆ? ಯಾರು ನಮ್ಮ ಹೆಚ್ಚಿನ ಪಕ್ಷ ನಮ್ಮ ದೇಶದಲ್ಲಿ ಅಂಥದ್ದೊಂದು ಕಾಂಟ್ರಿಬ್ಯೂಷನ್ ಇಲ್ಲ, ಹೊರಗಿಂದ ಬರ್ತದೆ. ಸಿದ್ಧಗಂಗಾ ಮಠ ಇರಬಹುದು. ಈಗ ಧರ್ಮಸ್ಥಳ ಹೇಳಿದ್ರು, ಈಗ ನಮ್ಮ ಇವ್ರು ಹೇಳೋ ಧರ್ಮಸ್ಥಳದವರು ಮಾಡಿದ ಸಾಧನೆಯನ್ನ ಬೇರೆ ಯಾರು ಮಾಡಿದ್ದಾರೆ? ಧರ್ಮಸ್ಥಳ ಒಂದು ಸಂಸ್ಥೆ, ಒಂದು ಇದರಲ್ಲಿ ಒಂದು ದೇವಸ್ಥಾನ ಅಂತ ಹೋಗುವವರು ಅವ್ರದ್ದು ಎಷ್ಟು ಶಿಕ್ಷಣ ಸಂಸ್ಥೆಗಳಿದೆ, ಸಮಾಜದ ಬಗ್ಗೆ ಎಷ್ಟು ಚಿಂತನೆ ಮಾಡ್ತಾರೆ,
ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಅದೇ ಇದೇ ರೀತಿ ಸ್ವಾವಲಂಬನೆಯಾಗಿ ಬದುಕಲಿಕ್ಕೆ ಸಾಕಷ್ಟು ಸಂಸ್ಥೆಗಳು ಕೂಡ ಇದೆ. ಸ್ವಾವಲಂಬಿತವಾಗಿ ಬದುಕಲಿಕ್ಕೆ ಅದು ಏನು ವ್ಯವಸ್ಥೆ ಬೇಕು ಎಲ್ಲ ಧರ್ಮಸ್ಥಳದ ಇದ್ರು ಗ್ರಾಮೋದ್ಯೋಗ ಇದರಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತ ನಿಜವಾಗಿ ಅವರು ಸಮಾಜಕ್ಕೆ ಒಂದು ಈ ಸರ್ಕಾರ ಈಗ ನಾನು ಹೇಳುದು, ನೀವು ಸಿದ್ಧಗಂಗಾ ಸ್ವಾಮಿಗಳು ಅದು ಮಾಡಿದ್ರಿ ಅಂತ ಒಬ್ಬರು ರಾಜಕೀಯದವರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ ಸಿದ್ಧಗಂಗಾ ಮಾಡಿದ್ರೆ ಅಂತ. ಧರ್ಮಸ್ಥಳ ವೀರೇಂದ್ರಗಳು ಒಳ್ಳೊಳ್ಳೆ ಸಮಾಜಮುಖಿ ಕಾರ್ಯಗಳು ಮಾಡ್ತಾರೆ ಅಂತ ಹೇಳ್ತಾರೆ, ಕಾರ್ಯಕ್ರಮ ಮಾಡ್ತಾರೆ. ಹಾಗಿದ್ರೆ ಆ ಸ್ವಾಮಿಗಳು ಮಾಡುವ ಅವ್ರ ಪಾಪ ಅವ್ರ ಹತ್ರ ಏನೂ ಇಲ್ಲ, ಅವರು ಹಾಗೆ ಬಡವ್ರ ಹತ್ರವೋ ಇದ್ದವ್ರ ಹತ್ರವೋ ಕಾಡಿ ಬೇಡಿ ಸಮಾಜಕ್ಕೆ ಅವರು ಸೇವೆ ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರ ಬೇಕಾದಷ್ಟು ಅಧಿಕಾರ ಇದೆ, ಬೇಕಾದಷ್ಟು ಹಣ ಇದೆ, ಎಲ್ಲದೂ ಇದೆ. ನಿಮ್ಗೆ ಯಾಕೆ ಆ ದೇವ್ರ ಬುದ್ಧಿ ಕೊಡುದಿಲ್ಲ? ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಿ. ಅದು ಯಾಕೆ ಕೊಡುದಿಲ್ಲ ನಿಮ್ಗೆ? ರಾಜಕೀಯದ ವ್ಯಕ್ತಿಗಳಿಗೆ ಈ ಬುದ್ಧಿ ಯಾಕೆ ಕೊಡುದಿಲ್ಲ ದೇವರು? ಖಂಡಿತ. ಅಂದ್ರೆ ಅದು ಉದ್ದೇಶ ಅವರು ಇದು ಸರಿ ಇಲ್ಲ. ಅವ್ರ ಹತ್ರ ನಾನು ಸಮಾಜವನ್ನು ಒಳ್ಳೇದು ಮಾಡ್ಬೇಕನ್ನುವ ಉದ್ದೇಶ ಇದ್ರೆ ಮುಂದೆ ಎಲ್ಲ ಸರಿ ಆಗ್ತದೆ. ಫಸ್ಟ್ ನಮ್ಮ ಹತ್ರ ಒಳ್ಳೆ ಉದ್ದೇಶ ಬೇಕು. ಆ ಉದ್ದೇಶ ಚಿಂತನೆ, ಆ ಉದ್ದೇಶವೇ ಸರಿ ಇಲ್ಲ ಅಂದ್ರೆ ಚಿಂತನೆ ಎಲ್ಲಿಂದ ಬರ್ತದೆ? ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಶಿಕ್ಷಣ ಅಂದರೆ ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಬದುಕಲಿಕ್ಕೆ ಒಳ್ಳೆ ವಿದ್ಯೆ, ಒಳ್ಳೆ ಆರೋಗ್ಯ, ಒಳ್ಳೆ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ಇದನ್ನೆಲ್ಲ ಒಳ್ಳೆ ರೀತಿ ಸರಿಯಾದ ಸಮಯದಲ್ಲಿ ಕೊಟ್ಟರೆ ಸಮಾಜ ಇದು ಒಳ್ಳೆ ಸಂಕಲ್ಪ ಅಂತ ಹೇಳೋದು ನಾನು. ಈ ಸಂಕಲ್ಪವನ್ನು ಯಾರಾದರೂ ರಾಜಕೀಯದವರು ಮಾಡಿದಿದ್ದರೆ ಖಂಡಿತ ಮುಂದಿನ 10 ವರ್ಷಗಳಲ್ಲಿ ನಮ್ಮ ಭಾರತ ದೇಶ ವಿಶ್ವದಲ್ಲಿ ನಂಬರ್ 1 ಆಗಿ ಬರ್ತದೆ. ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ, ಭಾರತ ದೇಶ ನಂಬರ್ 1. ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ನೈಸರ್ಗಿಕ ಸಂಪನ್ಮೂಲಗಳಿಗೆ ಕೊರತೆ ಇಲ್ಲ, ವಿದ್ಯೆಗೆ ಬೇಕಾದ ಯಾವುದೇ ಇದಕ್ಕೆ ಕೊರತೆ ಇಲ್ಲ. ಇವತ್ತು ನಾನು ಫಂಡ್ ಬಜೆಟಿಂಗ್ ಹೇಳಿದೆ, ನಾನು ಅದಕ್ಕೂ ಕೂಡ ಕೊರತೆ ಇಲ್ಲ. 100ಕ್ಕೆ 100 ಹೇಳ್ತೇನೆ, ಯಾವುದೇ ರೀತಿಯ ಕೊರತೆ ಇಲ್ಲ. ಇಚ್ಛಾಶಕ್ತಿ ಬೇಕಷ್ಟೇ. ನಾನು ಮಾಡ್ತೇನೆ, ಇದಾಗಬೇಕು ಅನ್ನೋ ಇಚ್ಛಾಶಕ್ತಿ ಇದ್ರೆ 100ಕ್ಕೆ 100 ನಮ್ಮ ದೇಶ ಒಳ್ಳೇದಾಗ್ತದೆ, ಒಳ್ಳೆ ಶಿಕ್ಷಣ ಸಿಗ್ತದೆ. ಇದರ ಮುಂದೆ ಇನ್ನೊಂದು ಹೇಳ್ತೇನೆ, ಇದೆಲ್ಲ ಮಾಡಬೇಕಂತ ಹೊರಟರು ಏನೋ ಹಿಂದಿಂದ ಅದಕ್ಕೆ ಅದು ಮಾಡಬೇಡಿ, ಸ್ವಾರ್ಥ ಉಂಟು ಅಥವಾ ಬೇರೆ ಬೇರೆ ರೀತಿಯ ಅವರಿಗೆ ಏನು, ಈಗ ಡಿಮಾನಿಟೇಷನ್ ಆಗಿರ್ಬೋದು, GST ಬಂತು, ಅದೆಲ್ಲ ಬಂದ ಕೂಡಲೇ ಜನ ಅದನ್ನೆಲ್ಲ ಸೀದಾ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವರಿಗೆ ದಿನನಿತ್ಯ ಅವರು ಬದುಕಿರುವ ಅವರ ಜೀವನ ಶೈಲಿಯನ್ನು ಬಿಟ್ಟು ಏನು ಬೇರೆ ಒಂದು ಸಿಸ್ಟಮಿಗೆ ಅವರು ಅಡ್ಜಸ್ಟ್ ಆಗಬೇಕಂದ್ರೆ ಅಷ್ಟು ಸುಲಭ ಆಗೋದಿಲ್ಲ. ಗೊತ್ತಾಯ್ತಲ್ಲ ನಿಮಗೆ? ತುಂಬ ಕಡೆಯಿಂದ ಹೋರಾಟ ಬರ್ತದೆ, ತುಂಬ ಇದರಿಂದ ಏನು ಹೇಳ್ತಾರೆ ಅದಕ್ಕೆ, ಕಾಣದ ಕೈಗಳ ಆಟ ತುಂಬ ಇರ್ತದೆ. ಅಂದ್ರೆ ಅವರ ಸ್ವಾರ್ಥ ತುಂಬ ಉಂಟು. ಇವತ್ತು ರಾಜಕೀಯ ಒಬ್ಬೊಬ್ಬ MLA MP ಗಳ ಹತ್ರವೇ 3 ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಇರಬಹುದು. ಅಂತವ್ರು ನೀವು ₹1 ಡೊನೇಷನ್ ತಗೊಳ್ಳದೆ ಕಲಿಸಿ ಅಂತ ಹೇಳಿದ್ರೆ ಅದು ಸುಲಭ ಇಲ್ಲ, ಅದು ಅಷ್ಟು ಕಷ್ಟ ಉಂಟು. ಬಟ್ ಆ ಇಚ್ಛಾಶಕ್ತಿ ರಾಜಕೀಯದವ್ರ ಹತ್ರ ಇದ್ರೆ ಮಾಡೋದೇನು ಕಷ್ಟ ಇಲ್ಲ. ಆದ್ರೆ ಬಹುಶಃ ಒಂದು ಕಡೆಗಳಲ್ಲಿ ಉಚಿತ ಶಿಕ್ಷಣವನ್ನ ಕೊಡ್ತೇವೆ ಅಂತ ಯಾವುದೋ ಒಂದು ಸರ್ಕಾರ ಬಂದು ಹೇಳಿದ್ರು ಕೂಡ, ಅಥವಾ ಒಂದು ಆ ಯೋಜನೆಯನ್ನ ರೂಪಿಸಿದ್ರು ಕೂಡ, ಬಹುಶಃ ನೀವೇ ಹೇಳಿದಾಗೆ ರಾಜಕಾರಣಿಗಳ ಹತ್ರ 3 ಇಂಜಿನಿಯರಿಂಗ್ ಕಾಲೇಜುಗಳಿದೆ, 4 ಇದೆ, ಮತ್ತೆ ಯಾವುದೋ ಒಂದು ಬೇರೆ ಬೇರೆ ಅವರ ಒಂದು ಶಿಕ್ಷಣ ಸಂಸ್ಥೆಗಳಿದೆ ಅಂತ ಹೇಳಿದ್ರೆ ಅವರ ಒಂದು ಏನು ಹಿಡಿತ ಏನಿದೆ ಅದು ಬಹುಶಃ ಕೈತಪ್ಪಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಆ ಯೋಜನೆಗಳನ್ನೇ ದೊಡ್ಡ ವ್ಯಾಪಾರ ಇದು, ಅದನ್ನೇ ಬರೋದಕ್ಕೆ ಬಿಡೋದಿಲ್ಲ. ದೊಡ್ಡ ವ್ಯಾಪಾರ, ಅವರ ಬಂಡವಾಳ ಎಲ್ಲ ಹಾಕೊಂಡು ದೊಡ್ಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮನಿ ಅಂತ ಹೇಳ್ಬೋದು. ಬ್ಲ್ಯಾಕ್ ಮನಿ ಇವತ್ತೇನಾದ್ರೂ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದ್ರೆ, ಹುಟ್ಟುಕೊಳ್ತಾ ಇದ್ರೆ, ಅದು ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಮೇಜರ್. ಬೇರೆ ಎಲ್ಲ ವ್ಯವಹಾರಗಳಲ್ಲಿ ಒಂದು 40 to 50% ಬರೀ ಎಜುಕೇಶನ್ ಸಂಸ್ಥೆಗಳಲ್ಲಿ ಕಪ್ಪು ಹಣ ತುಂಬಿರ್ಬೋದು. ಒಂದೊಂದು ಎಜುಕೇಶನ್ ಸಂಸ್ಥೆಗಳನ್ನ ನಾನು ಹೇಳ್ತಾ ಇರೋದು. ಇನ್ನೊಂದು ನಮ್ಗೊಂದು ಹಾಸ್ಯಾಸ್ಪದ ವಿಷಯ ಏನಂತ ಹೇಳಿದ್ರೆ, ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಚಾರಿಟಿ ಅಂಡರ್ ನಡೀತಾ ಇದೆ. ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಂತ, ಅದು ಸೆಕ್ಷನ್ 24 ಕಂಪನಿ ಇರ್ಬೋದು, ಚಾರಿಟೇಬಲ್ ಇದಿರ್ಬೋದು, ಟ್ರಸ್ಟ್ ಇರ್ಬೋದು, ಅಥವಾ ಸೊಸೈಟಿ ಇರ್ಬೋದು. ನಾವು ಚಾರಿಟಿ ಮಾಡ್ತೇವೆ, ನಮ್ಮ ಆದಾಯಕ್ಕೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತೇಳಿ ಅವರು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಆ ಸರ್ಟಿಫಿಕೇಟ್ ತಗೊಂಡಿರ್ತಾರೆ. ಅವರು ಸಂಪಾದನೆ ಮಾಡಿದ ₹1 ಚಾರಿಟಿ ಮಾಡದೆ ಅವರು ಕೋಟ್ಯಾಂತರ ರೂಪಾಯಿ ಬ್ಲ್ಯಾಕ್ ಮನಿ, ಮತ್ತೆ ಇದು ಅವರು ಲೆಕ್ಕಕ್ಕಿಟ್ಟು ಸಂಪಾದನೆ ಮಾಡಿದ್ದಕ್ಕೂ ಟ್ಯಾಕ್ಸ್ ಇಲ್ಲ, ಲೆಕ್ಕಕ್ಕಿಲ್ಲದೆ ಸಂಪಾದನೆ ಮಾಡಿದ್ದಕ್ಕೂ ₹1 ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಅದು ಹೇಗೂ ಬ್ಲ್ಯಾಕ್ ಮನಿ ಆಗಿ ಉಳಿದು ಹೋಗ್ತದೆ. ಹಾಗಿದ್ರೆ ಅಂಥ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಇರುವಾಗ ನೀವು ಈಗ ಆ ಚಾರಿಟೇಬಲ್ ಸಂಸ್ಥೆಗಳ ಅರ್ಥ ಏನು? ಅವ್ರಿಗೆ ಆ ಸರ್ಟಿಫಿಕೇಟ್ ಯಾಕೆ ಕೊಡ್ತಿದ್ದೀರಿ ನೀವು? ಸರ್ಕಾರ ಯಾಕೆ ಕೊಡ್ತಿದ್ದೀರಿ? ಇದ್ದು ಉಪಯೋಗ ಏನು ಅಂತ ಅಲ್ವಾ? ಈಗ ಶಿಕ್ಷಣ ಸಂಸ್ಥೆಗಳಂದ್ರೆ ಏನು?
ಫ್ರೀ ಕೊಡಬೇಕು. ಅಟ್ಲೀಸ್ಟ್ ಅವರು 100 ಜನರಿಗೆ ಕಲಿಸಿರೋ ಒಂದು 50 ಜನರಿಗೆ ಫ್ರೀ ಕೊಡಲಿ. ಯಾರಿಗೂ ಕೊಡ್ತಾ ಇಲ್ಲ, ಒಬ್ಬರಿಗೂ ಫ್ರೀ ಕಲಿಸ್ತಾ ಇಲ್ಲ ಅವರು. ಆಯ್ತಾ? ಪ್ರತಿಯೊಬ್ಬರೊಬ್ಬರ ಹತ್ರವು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಫೀಸ್ ತಗೊಂಡು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನು ಒಂದನೇದಾಗಿ ಲಾಭ ಮಾಡ್ತಾರೆ. ಎರಡನೇದಾಗಿ ಎಲ್ಲೋ ಆಸ್ಪತ್ರೆಗಳಿರ್ಬೋದು, ಗೊತ್ತಾಯ್ತಲ್ಲ ನಿಮಗೆ, ಎಷ್ಟೋ ಆಸ್ಪತ್ರೆಗಳಿದೆ ಚಾರಿಟೇಬಲ್, ಅವ್ರದ್ದು ಯಾವುದೇ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಆಯ್ತಾ? ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಇರ್ಬೋದು, ಪ್ರೈಮರಿ ಸ್ಕೂಲಿಂದ ಹಿಡಿದು ಪ್ರತಿಯೊಂದು ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ ಬರ್ತದೆ. ಇದಕ್ಕೇನಾದರೂ ಅರ್ಥ ಉಂಟಾ? ಖಂಡಿತ ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ ಹೌದೌದು, ಇದು ಯಾರಿಗೆ ಗೊತ್ತಿಲ್ಲ. ಇವತ್ತು ಸರ್ಕಾರದಲ್ಲಿರುವ ಯಾವ ವ್ಯಕ್ತಿಗೆ ಇದು ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ ಅಂತ ಗೊತ್ತಿಲ್ಲ ಹೇಳಿ, ಅಥವಾ ಯಾವ ಪಾಲಿಸಿ ಮೇಕರ್ಸಿಗೆ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತುಂಟು. ಹಾಗೆ ಅದು ಗೊತ್ತಿದ್ದು ಯಾಕೆ ನಾವು ತಪ್ಪು ಮಾಡ್ತಿದ್ದೇವೆ? ಹಾಗಿದ್ರೆ ನಮ್ಮ ಹತ್ರ ಇಚ್ಛಾಶಕ್ತಿಯ ಕೊರತೆ ಉಂಟು. ಅಲ್ಲ, ಮತ್ತೆ ಇನ್ನೊಂದು ಬಹುದೊಡ್ಡ ಪ್ರಶ್ನಾರ್ಥಕವಾದಂಥ ಒಂದು ವಿಷಯ ಏನು ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿ ಟೀಚ್ ಮಾಡ್ತಕ್ಕಂಥ ಶಿಕ್ಷಕರೇನಿದ್ದಾರೆ ಅವರು ತಮ್ಮ ಮಕ್ಕಳನ್ನೇ ಅವರೇ ಪಾಠ ಮಾಡುವಂಥ ಒಂದು ಸ್ಕೂಲಿಗೆ ಕಳಿಸೋದಿಲ್ಲ, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಕಳಿಸೋದಿಲ್ಲ. ಹಾಗಾದರೆ ಅವರ ಟೀಚಿಂಗ್ ಬಗ್ಗೆ ಅವರಿಗೆ ನಂಬಿಕೆ ಇಲ್ವಾ, ಅಥವಾ ಒಂದು ಸರ್ಕಾರಿ ಶಾಲೆಗಳ ಬಗ್ಗೆ ಅವರಿಗೆ ನಂಬಿಕೆ ಇಲ್ವಾ ಅಂತ? ಅದು ಹಾಗೆ ಅಂತ ಆಗುದಿಲ್ಲ. ಇವತ್ತಿನ ಸಮಾಜದಲ್ಲಿ ಏನಂತ ಹೇಳಿದರೆ ಸ್ಪರ್ಧಾತ್ಮಕವಾದ ಒಂದು ಇದು ಬಂದಿದೆ ಯುಗ. ಅಲ್ಲ, ಯಾವುದೋ ಒಂದು ನೀವು ಮೆಡಿಕಲ್, ಇಂಜಿನಿಯರಿಂಗ್ ಯಾವುದೇ ಒಂದು ನಿಮಗೆ ಸೀಟ್ ಸಿಗಬೇಕಾದ್ರೆ ನೀವು ಆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆ ಅಂತ ನಡೆಸ್ತಾರೆ. ಅಲ್ಲಿ ನೀವು ಪಾಸ್ ಆಗಬೇಕು. ಅಲ್ಲಿ ನೀವು ಪಾಸ್ ಆಗ್ಬೇಕಂತ ಹೇಳಿದ್ರೆ ನಿಮಗೆ ಇಂಗ್ಲೀಷ್ ನಾಲೆಜ್ ಬೇಕೇ ಬೇಕು. ಇಂಗ್ಲೀಷ್ ಗೊತ್ತಿಲ್ಲದೆ ನೀವು ಅದೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಯಾವ ಸ್ಪರ್ಧಾತ್ಮಕ ಪರೀಕ್ಷೆ ನೀವು ಅಥವಾ ಒಂದು ಒಳ್ಳೆ ಇಂಟರ್ವ್ಯೂ ಇರ್ಬೋದು, ನೀವು ಎಲ್ಲ ಆಗಿ ಇಂಟರ್ವ್ಯೂ ಹೋದ್ರು ಇವತ್ತು ಇಂಟರ್ವ್ಯೂ ಮಾಡೋದು ಇಂಗ್ಲೀಷಲ್ಲಿ ಮಾಡ್ತಾರೆ, ಕನ್ನಡದಲ್ಲಿ ಯಾರು ಮಾಡೋದಿಲ್ಲ. ಹಾಗೆ ನೀವು ಕನ್ನಡ ಮೀಡಿಯಮಲ್ಲೇ ನಾನು ಕಲ್ತ್ಕೊಂಡು ನಾನೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗ್ತೇನೆ, ನಾನು ಇದು ಮಾಡ್ತೇನೆ ಅಂತ ಹೇಳಿ ಏನಾದ್ರು ಓದೋದಿದ್ರೆ ಅದು ಸಾಧ್ಯ ಆಗುದಿಲ್ಲ. ಯಾಕೆ ಸಾಕಷ್ಟು ಜನರು ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಓದಿ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾ ಬೇರೆ ಬೇರೆ ಇನ್ಯಾವುದೋ ಫಾರಿನ್ ಕಂಟ್ರಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರಿದ್ದಾರೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬೆರಳೆಣಿಕೆಷ್ಟು ಜನ ಇದ್ದಾರೆ. ನಾವು ಅದನ್ನ ಎಲ್ರಿಗೂ ಅನ್ವಯಿಸ್ಲಿಕ್ಕೆ ಆಗುದಿಲ್ಲ. ನಾನು ಕೇಳ್ತಾ ಇರೋದು ಇಷ್ಟೇ, ಪ್ರತಿಯೊಬ್ಬರಿಗೂ ಆ ವ್ಯವಸ್ಥೆಗಳೇನಾದ್ರೂ ಸಿಕ್ಕಿದಿದ್ರೆ ನಮ್ಮ ದೇಶ ಯಾವ ರೀತಿ ಬೆಳಿಬಹುದು ಅಂತ. ಗೊತ್ತಾಯ್ತಲ್ಲ ನಿಮ್ಗೆ? ಈಗ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಖಾಸಗಿ ಶಾಲೆಗಳನ್ನು ನೀವು ತೆರೆಯುವುದಿದ್ರೆ ಇದರ ಉದ್ದೇಶ ಏನು ಅಲ್ವಾ? ಅದೇ ಮಟ್ಟದ ಗುಣ ಶಿಕ್ಷಣವನ್ನು ನಾವು ಸರ್ಕಾರಿ ಶಾಲೆಗಳಲ್ಲಿ ಕೊಟ್ಟದಿದ್ರೆ ಯಾಕೆ ಸರ್ಕಾರಿ ಉದ್ಯೋಗಿಗಳು ಅವರ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಕಳಿಸೋದಿಲ್ಲ, ಅವರು ಕನ್ನಡ ಮೀಡಿಯಂ ಕಳಿಸ್ತಾರೆ, ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾರೆ. ಯಾಕಂದ್ರೆ ಗುಣಾತ್ಮಕವಾದ ಶಿಕ್ಷಣ ಬೇಕಷ್ಟೇ. ಅವ್ರ ಮಕ್ಕಳಿಗೆ ಯಾವ ಕ್ವಾಲಿಟಿ ಎಜುಕೇಶನ್ ಬೇಕು, ಇವತ್ತಿನ ಕಾಂಪಿಟೇಟಿವ್ ಇದರಲ್ಲಿ ಯಾವ ಒಂದು ಎಜುಕೇಶನ್ ಸಿಸ್ಟಮ್ ಬೇಕು, ಅದನ್ನ ಸರ್ಕಾರಿ ಶಾಲೆಗಳಲ್ಲಿ ಕೊಟ್ರೆ ಅವ್ರು ಯಾಕೆ ಪ್ರೈವೇಟಿಗೆ ಫೀಸ್ ಕಟ್ಟಿ ಹೋಗ್ತಾರೆ? ಆಯ್ತು, ಇನ್ನೊಂದು ಹಂತಕ್ಕೆ ಬರೋಣ. ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಪಠ್ಯಕ್ರಮದ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ರೆ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ದುಃಖ ಆಗೋದಿದೆ. ಯಾಕೆಂತಂದ್ರೆ ನೈತಿಕ ಬಲವನ್ನು ತುಂಬುವಂಥ ಒಂದು ಪಾಠಗಳಿಲ್ಲ, ಅದೇ ರೀತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ತುಂಬುವಂಥ ಒಂದು ಪಾಠಗಳಿಲ್ಲ, ಮೌಲ್ಯವರ್ಧಿತವಾದಂಥ ಒಂದು ಯಾವುದೇ ರೀತಿಯಾದಂಥ ಒಂದು ವಿಷಯಗಳು ಪಠ್ಯಕ್ರಮದಲ್ಲಿ ಇರೋದಿಲ್ಲ. ಇನ್ನು ಇತಿಹಾಸದಲ್ಲಿ ಇದ್ರೂ ಕೂಡ ಅದನ್ನು ತಿರುಚುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆ. ಯಾಕೆ ಈ ರೀತಿ ಅಂತಂದರೆ ಬಹುಶಃ ಮಕ್ಕಳನ್ನು ಉದ್ಯೋಗದ ನಿಮಿತ್ತವಾಗಿ ಕಳಿಸುವಂಥ ಒಂದು ಪ್ರಯತ್ನಗಳು, ಅಥವಾ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ A+ ಅಥವಾ ಫಸ್ಟ್ ಗ್ರೇಡ್ಗಳಲ್ಲಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಪ್ರಯತ್ನಗಳು, ಅಥವಾ ಇನ್ನೇನು ಯಾವ ರೀತಿಯಲ್ಲಿ ಒಂದು ಶಿಕ್ಷಣಗಳು ಬೇಕಾಗಿತ್ತು ಆದರೆ ಯಾವ ರೀತಿಯಲ್ಲಿ ಈಗ ಸಿಗ್ತಾ ಇದೆ ಅಂತ. ಪಠ್ಯಕ್ರಮಗಳ ಬಗ್ಗೆ ಮಾತಾಡೋದಿದ್ರೆ ಪಠ್ಯಕ್ರಮಗಳನ್ನು ಈಗ ನಾನು ಮೊನ್ನೆ ಮಾತಾಡುವಾಗ ಸಂವಿಧಾನ ಅಂತ ಹೇಳಿದೆ. ಸಂವಿಧಾನ ತಿದ್ದುಪಡಿ ಎಷ್ಟೋ ಸಲ ಆಗಿದೆ ಅಂತ ಹೇಳಿದೆ ನಾನು, ಅಲ್ವಾ? ಬೇಕಾದ ಉದ್ದೇಶಕ್ಕೆ ಆಗ್ಲಿಲ್ಲ, ಅವ್ರಿಗೇನು ಬೇಕಿದೆ ಅದಕ್ಕೂ ಮಾಡ್ಕೊಂಡಿದ್ದಾರೆ. ಪಠ್ಯಕ್ರಮಗಳು ಅಷ್ಟೇ. ಪಠ್ಯಕ್ರಮಗಳ ಬಗ್ಗೆ ನೀವೇನಾದ್ರೂ ಚಿಂತನೆ ಮಾಡಿದ್ರೆ ಇವತ್ತಿನ ಮಕ್ಕಳಿಗೆ ಯಾವ ರೀತಿ ಎಜುಕೇಶನ್ ಬೇಕು, ಏನು ಕಲಿಸ್ಬೇಕು, ಯಾವುದನ್ನು ಕಲಿಸಿದ್ರೆ ಅವರಿಗೆ ಮನದಟ್ಟಾಗ್ತದೆ, ಯಾವ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಬೇಕು. ನಾನು ಶಾಲೆ ಹೋಗುವಾಗಿದ್ದ ಪಠ್ಯಕ್ರಮಗಳೇ ಇವತ್ತು ನನ್ನ ಮಕ್ಕಳಿಗೆ ಅದನ್ನು ಕಲಿಸಿದ್ರೆ ಅದನ್ನು ಒಪ್ಪಿಗೆ ರೆಡಿ ಇರ್ತಾರೆ ಅವರು? ಇಲ್ಲ. ಇನ್ನೊಂದು ನಾನು ಇದಂತ ಹೇಳುವುದಲ್ಲ, ಪಠ್ಯಕ್ರಮಗಳ ವಿಷಯದಲ್ಲಿ ನಾವು ಹೋಗುದಿದ್ರೆ ಇವತ್ತು ಬೇರೆ ಏನು ಮಾಡೋದು ಬೇಡ. ಇಂಗ್ಲಿಷ್ ಮೀಡಿಯಮಲ್ಲಿ ಏನು ಪಠ್ಯಕ್ರಮ ಇದೆ ಗೊತ್ತಾಯ್ತಲ್ಲ ನಿಮಗೆ, ಅದನ್ನೇ ನಮ್ಮ ಕನ್ನಡ ಮೀಡಿಯಂ ಸ್ಕೂಲ್ಗಳಲ್ಲಿ ತಗೊಂಡ್ರೆ CBSE ಅಂತ ಇದೆ, ಸೆಂಟ್ರಲ್ ಸಿಲೆಬಸ್, ಸ್ಟೇಟ್ ಸಿಲೆಬಸ್ ಅಂತ ಇದೆ, ಅದನ್ನೇ ಎಲ್ಲ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಯಾಕೆ ಕೊಡಬಾರ್ದು? ಹಾಗಾದ್ರೆ ನಿಮ್ಮ ಪ್ರಕಾರ ಮೀಡಿಯಂಗಳಲ್ಲಿ ಹೇಳಿಕೊಡುವಂತ ಒಂದು ಪಾಠಗಳು ತುಂಬಾ ಅದ್ಭುತವಾಗಿದೆ. ಅದ್ಭುತ ಅಂತ ಹೇಳುದಿಲ್ಲ ನಾನು. ಇವತ್ತಿನ ಕಾಲಮಾನಕ್ಕೆ ಏನು ಎಜುಕೇಶನ್ ಬೇಕು, ಯಾವ ಪಠ್ಯಕ್ರಮಗಳನ್ನ ಸುಧಾರಣೆ ಮಾಡ್ತಾ ಇರಬೇಕು.
ಕನಿಷ್ಠ 5 ವರ್ಷಕ್ಕೊಂಥದ್ದು ಪಠ್ಯಕ್ರಮಗಳನ್ನು ಸುಧಾರಣೆ ಮಾಡಬೇಕು. ಖಂಡಿತ. ಇವತ್ತಿನ ಮಕ್ಕಳಿಗೆ ಯಾವ ಎಜುಕೇಶನ್ ಬೇಕು ಅವರಿಗೆ ತಿಳ್ಕೊಳ್ಳುವ ಇದು ಜಾಸ್ತಿ ಇದೆ. ಇವತ್ತು ನಾವು ಮೊಬೈಲ್ ಮೊದಲು 1G 0 ಇತ್ತು, ಈಗ G 1G 2G 3G 4G ಈಗ 5G ಈಗ ಹೇಗೆ ಬರ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಪಠ್ಯಕ್ರಮಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಬರಬೇಕು. ನಾವು ಇವತ್ತು ನೀವು ಕೀಪ್ಯಾಡ್ ಮೊಬೈಲ್ ಕೊಟ್ಕೊಂಡು ಅದನ್ನೇ ಓದಿ ಅಂತ ಹೇಳಿದ್ರೆ ಯಾರು ರೆಡಿ ಇರ್ತಾರೆ? ಅದನ್ನೇ ಇಟ್ಕೊಳ್ಬೇಕು. ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡಬೇಡಿ ಅಂತ ಯಾರಾದ್ರೂ ಹೇಳಿದ್ರೆ ಎಷ್ಟು ಜನ ಕೇಳ್ತಾರೆ ಹೇಳಿ? ಖಂಡಿತ ಅಲ್ವಾ? ಇವತ್ತಿನ ಮಕ್ಕಳಿಗೆ ಏನ್ ಬೇಕು? 4G ಬೇಕು, 5G ಬೇಕಂತೇಳಿ ಆದ್ರೆ ಶಿಕ್ಷಣ ಕ್ರಮವು ಅದೇ ಮಟ್ಟದಲ್ಲಿ ಬೆಳೆದಿರಬೇಕು. ಹಾಗಿದ್ರೆ ಮಾತ್ರ ಅದು ಒಪ್ಕೊಳ್ತಾರೆ ಅವರು. ಅದು ಬೆಳೀತಾ ಬೆಳೀತಾ ಎಲ್ಲೋ ಒಂದು ಕಡೆಗಳಲ್ಲಿ ನಮ್ಮ ಒಂದು ಹಿಂದಿನ ಏನು ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದಂಥ ಒಂದು ಸಾಧನೆಗಳಿರ್ಬೋದು, ಅವರ ಒಂದು ಬದುಕು ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಧರ್ಮಗಳು ಯಾವುದೇ ಧರ್ಮ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಉತ್ತಮವಾದಂಥ ಒಂದು ಅಂಶಗಳಾಗಿರ್ಬೋದು, ಅದನ್ನೆಲ್ಲ ಎಲ್ಲೋ ಒಂದು ಕಡೆಗಳಲ್ಲಿ ಅಳವಡಿಸಿದ್ರೆ ಅವರಿಗೂ ಕೂಡ ದೇಶಾಭಿಮಾನ ಜಾಸ್ತಿ ಆಗುತ್ತೆ, ಧರ್ಮಾಭಿಮಾನ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮೌಲ್ಯವರ್ಧಿತವಾದಂಥ ಒಂದು ಶಿಕ್ಷಣ ಸಿಗುತ್ತೆ. ಅದನ್ನು ಕೊಡಿಸುವಂಥ ಒಂದು ಪ್ರಯತ್ನಗಳು ಈಗ ಆಗ್ತಾ ಇಲ್ಲ ಅಂತ. ಅಂದರೆ ಉದ್ಯೋಗದ ನಿಮಿತ್ತವಾಗಿ ಯಾವುದೇ ಒಂದು ಪಾಠಗಳನ್ನು ಅಳವಡಿಸಿದ್ರು ಕೂಡ ಅದು ಓಕೆ, ಅದು ಹೊರಗೆ ಅದೊಂದು ವಿಚಾರ. ಆದರೆ ಇನ್ನು ದೇಶಾಭಿಮಾನವನ್ನು, ಅದೇ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥತೆಯನ್ನು ಕಾಪಾಡುವಂಥ ಒಂದು ಮಾನವೀಯ ಮೌಲ್ಯಗಳನ್ನು ಉತ್ತಮಗೊಳಿಸುವಂಥ ಒಂದು ಪಾಠಗಳನ್ನು ಯಾಕೆ ಇಡ್ತಾ ಇಲ್ಲ ಅಂತ, ಅದರ ಅವಶ್ಯಕತೆ ಇಲ್ವಾ ಹಾಗಾದ್ರೆ ಈಗ ಅಂತ. ಮೊನ್ನೆ ನಡೆದಂಥ ಒಂದು ಹಲವಾರು ಘಟನೆಗಳನ್ನು ನೋಡ್ತಾ ಹೋದ್ರೆ ಬಹುಶಃ ಒಂದು ದೇಶಾಭಿಮಾನದ ಒಂದು ಅವಶ್ಯಕತೆ ಇದೆ. ಈಗಿನ ಮಕ್ಕಳಿಗೆ ಹುಟ್ಟಿನಿಂದಲೇ ಇದನ್ನು ಬೆಳೆಸುವಂಥ ಒಂದು ಅವಶ್ಯಕತೆ ಇದೆ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ದೇಶಾಭಿಮಾನ ಅಂತ ಹೇಳಿದರೆ ಹೇಗೆ ಬರ್ತದೆ? ದೇಶಾಭಿಮಾನ ಎಲ್ಲಿಂದ ಬರಬೇಕು? ನಮ್ಮ ದೇಶ ನನಗೇನು ಕೊಟ್ಟಿದೆ, ನಮ್ಮ ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಾನು ದೇಶಕ್ಕೆ ಏನು ಕೊಡ್ತಾ ಇದ್ದೆ? ನನ್ನ ದೇಶ ನನಗೇನಾದ್ರೂ ಕೊಟ್ಟದಿದ್ರೆ ನಾನು ದೇಶಕ್ಕೆ ಏನಾದ್ರೂ ಮಾಡ್ಬೇಕಂತ ನನಗೆ ಬರ್ತದೆ. ನನ್ನ ದೇಶ ನನಗೇನು ಕೊಡ್ತಾ ಇಲ್ಲ. ಅಲ್ಲ ದೇಶ ಏನು ಕೊಟ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವೇನು ಹಣ ಕೊಡೋದು ಬೇಡ. ನಾನು ಸಣ್ಣ ಬುದ್ಧಿಯಿಂದ ಇರುವಾಗ, ನನ್ನ ಒಂದು ಬುದ್ಧಿ ಬರುವವರೆಗೆ ನನ್ನ ದೇಶ ನನಗೆ ಒಳ್ಳೆ ಉಚಿತ ಶಿಕ್ಷಣವನ್ನು ಕೊಟ್ಟಿದ್ದಿದ್ರೆ, ಒಳ್ಳೆ ಸಂಸ್ಕಾರ ಕೊಟ್ಟದಿದ್ರೆ, ಗೊತ್ತಾಯ್ತಲ್ಲ ನಿಮ್ಗೆ, ರಾಷ್ಟ್ರಾಭಿಮಾನವಾದ ಬೀಜವನ್ನು ಬಿತ್ತಿದಿದ್ರೆ ನಾನೇನ್ ಮಾಡ್ತೇನೆ ಮುಂದೆ ದೊಡ್ಡದಾದ್ಮೇಲೆ? ನಾನು ದೇಶಕ್ಕೋಸ್ಕರ ನಾನು ಶ್ರಮ ಮಾಡ್ತೇನೆ. ಖಂಡಿತ. ಅಲ್ವಾ? ನಾನು ದೇಶಕ್ಕೋಸ್ಕರ ನಾನು ಚಿಂತನೆ ಮಾಡ್ಬೇಕಿದ್ರೆ ನನ್ನ ಹತ್ರ ದೇಶಾಭಿಮಾನ ಬರಬೇಕು. ದೇಶಾಭಿಮಾನ ಎಲ್ಲಿಂದ ಬರ್ತದೆ? ನೀವು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಫೀಸ್ ಕೊಟ್ಟು ಎಜುಕೇಶನ್ ಮಾಡಿದ ಮೇಲೆ ನಿಮಗೆ ದೇಶಾಭಿಮಾನ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಉಂಟು? ದೇಶಾಭಿಮಾನ ಬರಬೇಕಂದ್ರೆ ಪಠ್ಯಕ್ರಮದಲ್ಲಿ ದೇಶದ ಬಗ್ಗೆ ಒಳ್ಳೆ ಒಂದು ಗೌರವಾನ್ವಿತ ಬರುವ ಎಜುಕೇಶನ್ ಸಿಸ್ಟಮ್ ಬೇಕು. ಎರಡನೇದಾಗಿ ಅದು ಫ್ರೀ ಆಗಿ ಕೊಡಬೇಕು. ಇದೆರಡು ಕೊಟ್ಟರೆ ದೇಶಾಭಿಮಾನ ಯಾರಿಗೆ ಬರೋದಿಲ್ಲ? ಯಾಕೆ ಬರೋದಿಲ್ಲ? ಬಂದೇ ಬರ್ತದೆ. ಖಂಡಿತ. ನೀವೇ ಹೇಳಿದ್ರಿ 5 ವರ್ಷಕ್ಕೊಂದ್ಸರಿ ಪಠ್ಯಕ್ರಮಗಳನ್ನ ಅಪ್ಡೇಟ್ ಮಾಡ್ತಾ ಇರಬೇಕು. ಆದ್ರೆ ವಿ.ಡಿ. ಸಾವರ್ಕರ್ ಅವರ ಒಂದು ಜೀವನ ಚಿತ್ರವೇ ಇಲ್ಲ. ಅದೇ ರೀತಿಯಲ್ಲಿ ಚಂದ್ರಶೇಖರ್ ಆಜಾದ್ ಅಂತವರ ಒಂದು ಸಾಧನೆಗಳೇ ಇಲ್ಲ. ಇನ್ನು ಸಾಕಷ್ಟು ಜನರು ನಿವೇದಿತಾ ಅಂತವ್ರು ಇದ್ದಾರೆ. ಧರ್ಮ ಅಂದ್ರೆ ಏನು, ಅದೇ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥತೆಯನ್ನ ಕಾಪಾಡಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಹೇಳ್ಕೊಟ್ಟವರಿದ್ದಾರೆ. ಅಂತವರದ್ದೆಲ್ಲ ಯಾರು ನಮ್ಮ ಭಗವದ್ಗೀತೆಯನ್ನ ನಮ್ಮ ದೇಶದಲ್ಲಿ ಅದೆಷ್ಟು ಜನ ಓದ್ತಾರ ನನ್ಗೆ ಗೊತ್ತಿಲ್ಲ. ಬಟ್ ನಮ್ಮ ದೇಶ ಬಿಟ್ಟು ಹೊರಗಿನ ದೇಶಗಳಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಭಗವದ್ಗೀತೆಯನ್ನ ಒಂದು ಸಬ್ಜೆಕ್ಟ್ ಆಗಿ ಟೀಚ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಹಾಗಿದ್ರೆ ನಮ್ಮ ದೇಶ ಹುಟ್ಟು ಹಾಕಿದ ಭಗವದ್ಗೀತೆಗೆ ನಮ್ಮ ದೇಶದಲ್ಲಿ ಸ್ಥಾನ ಇಲ್ಲ. ಖಂಡಿತ. ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಇದನ್ನ ನಾವು ಟೀಕೆ ಮಾಡ್ಲಿಕ್ಕೆ ಮಾತ್ರ ತಗೊಳ್ತೇವೆ ಅಷ್ಟೇ ಬಿಟ್ರೆ ಅದರಲ್ಲಿರುವ ಅಂಶ ಏನು, ಅದರಲ್ಲಿರುವ ಒಳ್ಳೆ ಗುಣಗಳೇನು ಅದನ್ನ ನಾವು ತಿಳ್ಕೊಂಡು ನಮ್ಮ ಒಂದು ಸಣ್ಣ ಇದಿರುವಾಗಲೇ ಅದನ್ನೆಲ್ಲ ನಾವು ಕಲಿಸಿದ್ದಿದ್ರೆ ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ಬೆಳಿಲಿಕ್ಕೆ ಏನು ತೊಂದರೆ ಇಲ್ಲ. ಅಲ್ಲ, ನಮ್ಮ ಧರ್ಮ ಗ್ರಂಥಗಳು ಬೇಕಾದಷ್ಟು ಇದೆ. ನಾನು ಇದೆ ಅಂತ ಹೇಳುದಿಲ್ಲ. ಕುರಾನ್ ಇರ್ಬೋದು, ಕ್ರಿಶ್ಚಿಯನ್ರದ್ದು ಬೈಬಲ್ ಇರ್ಬೋದು, ಯಾವುದೇ ಇರ್ಬೋದು. ಗೊತ್ತಾಯ್ತಲ್ಲ ನಿಮ್ಗೆ? ಪ್ರತಿಯೊಂದು ಸಮೇತ ಧರ್ಮ ಗ್ರಂಥಗಳು ಧರ್ಮ ಬೋಧನೆಯನ್ನು ಮಾಡ್ತದೆ. ಧರ್ಮ ಬೋಧನೆ ಮಾಡೋದು ಅಂತ ಹೇಳಿದ್ರೆ ಬರೀ ಧರ್ಮ ಮಾಡೋದಲ್ಲ, ಮಾನವ ಧರ್ಮವನ್ನ ಮಾನವ ಧರ್ಮ ಹೇಗೆ ಬದುಕಬೇಕು, ನಾವು ಇನ್ನೊಬ್ಬರಿಗೆ ಹೇಗೆ ಉಪಕಾರ ಮಾಡಬೇಕು. ನಾನು ಬದುಕುವುದು ನನಗೋಸ್ಕರ ಅಂತ ನಾನು ತಿನ್ನಿಸಿದ್ರೆ ಅದು ತಪ್ಪು. ನಾನು ಬದುಕುವುದು ಬೇರೆಯವರಿಗೋಸ್ಕರ ಅಂತ ನಮ್ಮ ಹತ್ರ ಭಾವನೆ ಬಂದ್ರೆ ಅಲ್ಲಿಂದ ನಮ್ದು ಸ್ಟಾರ್ಟ್ ಆಗ್ತದೆ. ಖಂಡಿತ. ನಾವು ದೇಶಕ್ಕೋಸ್ಕರ ನಾವು ಚಿಂತನೆ ಮಾಡಬೇಕು. ಎಲ್ಲಿಂದ ಬರೋದಂದ್ರೆ ನಾನು ಬದುಕಿರೋದು ನನಗೋಸ್ಕರ ಅಲ್ಲ, ನಾನು ಬದುಕಿರೋದು ದೇಶಕ್ಕೋಸ್ಕರ. ಆ ಭಾವನೆ ನಮ್ಮ ಹತ್ರ ಬಂದದಿದ್ರೆ ದೇಶ ಅದೇ ದಿನ ಅಭಿವೃದ್ಧಿ ಪಥ ಕಾಣಲಿಕ್ಕೆ ಯಾವ್ದು ಇದಿಲ್ಲ.
ಖಂಡಿತ ಇತ್ತೀಚಿನ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ ಕೆಲವು ಬುದ್ಧಿಜೀವಿಗಳು ಅಂತಿದ್ದಾರೆ, ಅವರು ಮಹಾಭಾರತವನ್ನ ರಾಮಾಯಣವನ್ನ ಎಲ್ಲವನ್ನು ಕೂಡ ಅವರ ಒಂದು ಮೂಗಿನ ನೇರಕ್ಕೆ ಅರ್ಥೈಸಿಕೊಳ್ಳುವಂತ ಒಂದು ಕೆಲಸಗಳಾಗ್ತಾ ಇದೆ. ಅದರ ವಿರುದ್ಧ ದಿಕ್ಕಿನಲ್ಲಿ ಅರ್ಥೈಸಿಕೊಳ್ಳುವಂತ ಒಂದು ಪ್ರಯತ್ನಗಳು, ಶ್ರೀರಾಮ ಕುಡಿತಾ ಇದ್ದ ಅನ್ನುವಂಥ ಒಂದು ಹೇಳಿಕೆಗಳು, ಹೆಂಡತಿಗೂ ಕೂಡ ಕುಡಿಸ್ತಾ ಇದ್ದ ಅಂತ ಒಂದು ಹೇಳಿಕೆಗಳು, ಮತ್ತೆ ಅಂಥವರಿಗೆ ಸರ್ಕಾರ ಸಪೋರ್ಟ್ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಭದ್ರತೆಯನ್ನು ಕೊಡುವಂಥ ಒಂದು ಕೆಲಸಗಳು ಆಗ್ತಾ ಇದೆ ಅಂತಂದ್ರೆ ಯಾವ ರೀತಿಯಲ್ಲಿ ಅಧಪತನಗಳಾಗ್ತಾ ಇದೆ, ಇವರು ಯಾವ ರೀತಿಯಲ್ಲಿ ಬುದ್ಧಿಜೀವಿಗಳು, ಇವರಿಗೆ ಯಾವ ರೀತಿಯಾದಂಥ ಒಂದು ಶಿಕ್ಷಣ ಸಿಕ್ಕಿತ್ತು ಅಂತ ನೋಡಿ. ಇದಕ್ಕೆಲ್ಲ ಮೂಲ ಕಾರಣ ಅದೇ. ಇವತ್ತು ಯಾರೇ ಇರ್ಬೋದು, ನಮ್ಮ ಭಗವದ್ಗೀತೆ ಬಗ್ಗೆ, ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಕುರಾನ್ ಬಗ್ಗೆ, ಬೈಬಲ್ ಬಗ್ಗೆ, ಇದ್ರ ಬಗ್ಗೆ ನಾನು ಮಾತಾಡಬೇಕಿದ್ರೆ ಅದನ್ನು ಓದಿ ತಿಳ್ಕೊಳ್ಬೇಕು, ಅದರ ಸಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಧರ್ಮಗ್ರಂಥ ಅಂದ್ರೆ ಏನು, ಅದರಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಬೇಕು. ಒಳ್ಳೆಯ ಗುಣಗಳೇನಿದೆ ಅದರಲ್ಲಿ, ಬದುಕಲಿಕ್ಕೆ ಏನು ಸಹಕಾರ ಏನು ಮಾಡ್ತದೆ. ಹಾಗಿದ್ರೆ ಭಗವದ್ಗೀತೆಯನ್ನು ನಮ್ಮ ದೇಶವನ್ನು ಒಪ್ಪಲಿಲ್ಲ, ಭಗವದ್ಗೀತೆ ಎಲ್ಲೂ ನಮ್ಮಲ್ಲಿ ಇದು ಪಾಠವಾಗಿ ತಗೊಳ್ಳಿಲ್ಲ. ಬೇರೆ ದೇಶದಲ್ಲಿ ಒಳ್ಳೊಳ್ಳೆ ದೇಶಗಳಲ್ಲಿ ಭಗವದ್ಗೀತೆನ ಯಾಕೆ ಕಲಿಸ್ತಾ ಇದ್ದಾರೆ? ಖಂಡಿತ ಭಗವದ್ಗೀತೆ ನೀವು ಕೆಟ್ಟದಂತ ಹೇಳ್ತಿರಲ್ವಾ, ರಾಮ ಕುಡಿತಾನೆ ಅಥವಾ ಇನ್ನೊಬ್ಬ ಕುಡಿತಾನೆ ಅಂತೇಳಿ, ಆದರೆ ಬೇರೆ ದೇಶದವರು ಯಾಕೆ ಒಪ್ಕೊಂಡಿದ್ದಾರೆ? ಖಂಡಿತ. ಇವತ್ತು ನಮ್ಮ ಇಸ್ಕಾನ್ ಅಂತ ಸಂಸ್ಥೆಗಳು ಇಡೀ ಪ್ರಪಂಚದಲ್ಲಿ ಶ್ರೀಕೃಷ್ಣನನ್ನ ಹಾಡಿ ಹೊಗಳ್ತಾ ಇದ್ದೇವೆ 24 ಗಂಟೆ. ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಏನು, ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅವನ ಜೀವನ ಚರಿತ್ರೆ ಏನು, ಅವನ ದೇಶಕ್ಕೆ ಅವನ ಏನು ಅವನ ಒಂದು ಆ ಜೀವನದ ಒಂದು ಅರ್ಥ ಏನು. ಖಂಡಿತ. ಶ್ರೀರಾಮಚಂದ್ರ ಇರಬಹುದು, ಆ ವ್ಯಕ್ತಿಯನ್ನ ಅಲ್ಲಗಳೆಯೋದಲ್ಲ, ಆ ವ್ಯಕ್ತಿತ್ವ ಏನು ಅಂತ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅವರ ಬೋಧನೆ ಏನು ಅದನ್ನು ತಿಳ್ಕೊಂಡು ನಾವು ಆ ಧರ್ಮ ಗ್ರಂಥಗಳನ್ನು ಅರ್ಥಕೊಂಡು ನಾವು ಮಾತಾಡ್ಬೋದು. ಅಷ್ಟೇ ಬಿಟ್ಟರೆ ಯಾರೋ ಹೇಳ್ತಾರೆ ಅಂತ ಕೇಳ್ಕೊಂಡು ನಾನೇನಾದರೂ ಅದ್ರ ಬಗ್ಗೆ ಏನಾದ್ರು ನಾವು ವಿಶ್ಲೇಷಣೆಗೆ ಹೋದರೆ ಅದಕ್ಕೆ ಯಾವುದೇ ರೀತಿಯ ಇದಿಲ್ಲ, ಚರ್ಚೆಗೆ ಅವಕಾಶ ಇಲ್ಲ. ಖಂಡಿತವಾಗಿ ಈ ಒಂದು ಶಿಕ್ಷಣದ ವಿಚಾರವಾಗಿ ನೋಡ್ತಾ ಹೋದ್ರೆ, ಅದೇ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಉತ್ತಮಗೊಳಿಸುವಲ್ಲಿ ಅದರ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿದೆ. ಬಹುಶಃ 1 ಗಂಟೆ ಇನ್ನೂ ಒಂದು ವಿಷಯ ಹೇಳ್ತೇನೆ. ನಮ್ಮ ಆರೋಗ್ಯಕರವಾದ ಒಂದು ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಶಿಕ್ಷಣದ ಒಟ್ಟಿಗೆ ದೈಹಿಕ ಶಿಕ್ಷಣ, ಮಾನಸಿಕ ಶಿಕ್ಷಣ. ಮಾನಸಿಕ ಶಿಕ್ಷಣ ಅಂದ್ರೆ ಯೋಗ ಅದೆಷ್ಟು ಪ್ರಯೋಜನ ಆಗ್ತದೆ ಅಂತ ಹೇಳಿದ್ರೆ, ನೀವು ಒಂದು ಯೋಗ ಮತ್ತೆ ಪ್ರಾಣಾಯಾಮ ಮತ್ತೆ ಮಾಡೋದ್ರಿಂದ 100ಕ್ಕೆ 80ರಷ್ಟು ಕಾಯಿಲೆಗಳನ್ನು ನಾವು ಬರೀ ಯೋಗ ಮತ್ತೆ ಪ್ರಾಣಾಯಾಮದಲ್ಲಿ ಕಂಟ್ರೋಲ್ ಮಾಡ್ಬೋದು. ಯೋಗ ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ 80% ನಮಗೆ ಬರುವ ಕಾಯಿಲೆಗಳನ್ನು ನಾವು ದೂರ ಇಡ್ಲಿಕ್ಕೆ ಸಾಧ್ಯ ಉಂಟು. ಖಂಡಿತ. ಎಷ್ಟು ಜನ ಮಾಡ್ತಾ ಇದ್ದಾರೆ? ಖಂಡಿತ. ಈ ವಿಚಾರವಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಇದೇ ರೀತಿಯಾಗಿ ಚರ್ಚೆಯನ್ನು ಮಾಡಬೇಕಾದಂತ ಒಂದು ಅವಶ್ಯಕತೆಗಳು ಕೂಡ ಇದೆ. ಧನ್ಯವಾದಗಳು ಇಷ್ಟೊತ್ತಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಧನ್ಯವಾದ. ವೀಕ್ಷಕರೇ, ನೀವೇ ನೋಡ್ತಾ ಇರುವ ಹಾಗೆ ಶಿಕ್ಷಣ ಅಂದ್ರೆ ಏನು, ಅದೇ ರೀತಿಯಲ್ಲಿ ಮೌಲ್ಯವರ್ಧಿತವಾದಂಥ ಒಂದು ಶಿಕ್ಷಣ ಏನು, ನೈತಿಕ ಬಲವನ್ನು ಹೆಚ್ಚಿಸುವಂಥ ಒಂದು ಶಿಕ್ಷಣ ಏನು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾಯಿತು. ಇನ್ನು ಅದೇ ರೀತಿಯಲ್ಲಿ ಮಹಾಭಾರತವನ್ನು, ರಾಮಾಯಣವನ್ನು, ಅದೇ ರೀತಿಯಲ್ಲಿ ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಹೀಗೆ ಸಾಕಷ್ಟು ಎಲ್ಲ ಒಂದು ಧರ್ಮದ ಒಂದು ಗ್ರಂಥಗಳಲ್ಲಿ ಇರ್ತಕ್ಕಂಥ ಒಂದು ಮಾನವೀಯತೆಯ ಒಂದು ಮೌಲ್ಯಗಳನ್ನು ಪ್ರತಿಯೊಂದು ಪಠ್ಯಕ್ರಮಗಳಲ್ಲೂ ಕೂಡ ಅಳವಡಿಸಿದಾಗ ಬಹುಶಃ ಎಲ್ಲರಿಗೂ ಕೂಡ ದೇಶಾಭಿಮಾನ ಅಂದ್ರೇನು, ಅದೇ ರೀತಿಯಲ್ಲಿ ಧರ್ಮಾಭಿಮಾನ ಅಂದ್ರೇನು, ಹೀಗೆ ಪ್ರತಿಯೊಂದು ಕೂಡ ಸುವ್ಯವಸ್ಥಿತವಾಗಿ ಗೊತ್ತಾಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಹೇಳಿದ್ರು. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.